ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರುವಿನ ಕರುಣೆ ಕೃಷ್ಣನ ಕೃಪೆಯನ್ನು ಪಡೆದು ಪ್ರಾರಂಭಿಸೋಣ. ಆಧ್ಯಾತ್ಮಿಕ ಗುರುವಿಗೆ ಪ್ರಾರ್ಥನೆ. ಅದಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭುಪಾದರಿಗೆ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಪಾಶ್ಚಾತ್ಯ ದೇಶತಾರಿಣೆ ದೇಶತಾರಿಣಿ. ವ್ಯಾಸದೇವ ನಾರಾಯಣ ಸರಸ್ವತಿಗೆ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಂ ಮುದೀರಯೇತ್. ತಥೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶಶಿ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಾವು ನಿನ್ನೆ ತರಗತಿಯಲ್ಲಿ 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ.
ಮೂರನೇ ಅಧ್ಯಾಯದಲ್ಲಿ ಕೇವಲ ನಾವು 3 ಶ್ಲೋಕಗಳನ್ನ ತಿಳ್ಕೊಂಡ್ವಿ. ಯಾಕಂದ್ರೆ ನಿನ್ನೆ ಸ್ವಲ್ಪ ಈ ಬ್ರಹ್ಮ ಪದವನ್ನ ನಾವು ಹೇಗೆ ಉಚ್ಚರಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇನ್ನ ಇವತ್ತಿನ ದಿನ ನಾವು 4ನೇ ಶ್ಲೋಕವನ್ನ 4ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೂ ಮುಂದುವರಿಸೋಣ. ಅಕ್ಕ ಅಕ್ಕ ಏನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಕಾಣಿಸ್ತಾ ಇದೆ ಮತ್ತೆ. ಕಾಣಿಸ್ತಾ ಇದೆ ಮತ್ತೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 4ನೇ ಶ್ಲೋಕ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸ್ಯ ನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇವಾಗ ಹೇಳ್ತೀನಿ. ನ ಕರ್ಮಣಾಂ ಅನಾರಂಭಾತ್, ಇಲ್ಲಿ ಕರ್ಮಣಾಂ ಅನಾರಂಭಾತ್ 2 ಪದಗಳಿದೆ. ಕರ್ಮಣಾಂ ಮತ್ತೆ ಆದ್ಮೇಲೆ ಹಚ್ಚಿದ್ರೆ ಅನಾರಂಭಾತ್ ಆಗುತ್ತೆ. ಸೊ ಕೂಡಿ ಹೇಳೋದಾದ್ರೆ ಕರ್ಮಣಾಂ ಅನಾರಂಭಾತ್, ಕರ್ಮಣಾಂ ನಾರಂಭಾತ್ ಅಂತೂ ಕೂಡ ಹೇಳ್ಬೋದು, ಇಲ್ಲಾಂದ್ರೆ ಕೂಡ ಹಚ್ಚಬಹುದು. ಕರ್ಮಣಾಂ ಅನಾರಂಭಾತ್ ಅಂತಂದ್ರೆ ಈ ನಿಯಮಿತ ಕರ್ತವ್ಯಗಳನ್ನ ಆಚರಿಸುವಂಥದ್ದು, ನಿಗದಿತ ಕರ್ತವ್ಯಗಳನ್ನ ಆಚರಿಸುವಂಥದ್ದು ಅಂತ. ನೈಷ್ಕರ್ಮ್ಯಂ, ನೈಕೆ ಇಲ್ಲಿ ಐ ಚಿಹ್ನೆ ಬರುತ್ತೆ. ಸೊ ನೈ ಶಕ್ಕೆ ಕವತ್ತ ಶ್ಕ, ಮಕ್ಕೆ ಯವತ್ತಿದೆ ಮತ್ತೆ ಅರ್ಕಾವಳಿ ಇರೋದ್ರಿಂದ ಮಕ್ಕಿಂತ ಮುಂಚೆ ರ ಉಚ್ಚಾರಣೆ ಮಾಡ್ಬೇಕು. ನೈಷ್ಕರ್ಮ್ಯಂ, ಮತ್ತೆ ಅಲ್ಲಿ ಅನುಸ್ವರ ಇದೆ, ನೈಷ್ಕರ್ಮ್ಯಂ ಅಂತ ಹಚ್ಬೇಕು. ಪುರುಷೋಷ್ಣುತೆ, ಪುರುಷೋಷ್ಣುತೆಯಲ್ಲಿ 2 ಪದ ಇದೆ. ಪುರುಷ ಅಶ್ನುತೆ ಅಂತ, ಅಲ್ಲಿ ಮತ್ತೆ ಅವಗ್ರಹ ಇರೋದ್ರಿಂದ ಅಂತ ಬರುತ್ತೆ. ಪುರುಷ ಅಶ್ನುತೆ ಆಗುತ್ತೆ, ಕೂಡಿದಾಗ ಪುರುಷೋಷ್ಣುತೆ ಆಗುತ್ತೆ. ನಚ ಸನ್ಯಸ್ಯ ನಾದೇವ, ಸನ್ಯಸ್ಯ ನಾದೇವ, ಅದು ಹೇಗಿದೆ ಹಾಗೆ ಹೇಳಿ. ಸನ್ಯಸ್ಯನಾಥ್ ಏವ ಅಂತ ಕರೀತಾರೆ, ಸನ್ಯಸ್ಯನಾದೇವ ಅಂತ ಬರುತ್ತೆ. ಇಲ್ಲಿ ದೇವ ಅಂತಂದಾಗ ದೇವ ಅಲ್ಲ, ಆ ದೇವನ್ ಹೇಳ್ತಾ ಇಲ್ಲ ಇಲ್ಲಿ. ಸನ್ಯಸಾತ್ ಏವ ಅಂತ ಹೇಳಿದಾಗ, ಸನ್ಯಸಾತ್ ಮತ್ತೆ ಏವ ಕೂಡಿದಾಗ ಸಂಸ್ಕೃತದಲ್ಲಿ ತ ಮತ್ತೆ ಎ ಕೂಡಿದಾಗ ದೇ ಆಗತ್ತೆ. ಹಾಗಾಗಿ ಸನ್ಯಸ್ಯನಾದೇವ ಅಂತ. ಸಿದ್ಧಿಂ ಸಮಧಿ ಗಚ್ಚತಿ ಅಂತ. ಇದ್ರ ಒಂದು ಅನುವಾದ ನೋಡೋದಾದ್ರೆ, ನ ಕರ್ಮಣಾಂ ಅನಾರಂಭಾತ್, ನ ಕರ್ಮಣಾಂ ಆರಂಭಾತ್, ಯಾರು ಕಾರ್ಯವನ್ನ ಮಾಡದಿರುವುದರಿಂದ, ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂದ್ರೆ ಈ ಒಂದು ಪ್ರತಿಕ್ರಿಯೆಯಿಂದ, ಅಂದ್ರೆ ಆ ಕ್ರಿಯೆ ಮಾಡೋದ್ರಿಂದ ಏನ್ ಪ್ರತಿಕ್ರಿಯೆ ಬರುತ್ತಲ್ಲ, ಆ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೀತದೆ ಅಂತ ಇಲ್ಲ. ನಾವು ಕರ್ಮ ಬಿಡೋದ್ರಿಂದ ಅದ್ರ ಪ್ರತಿಕ್ರಿಯೆ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ನಚ ಸನ್ಯಸ್ಯನಾದೇವ ಸಿದ್ಧಿ, ನಚ ಸನ್ಯಸ್ಯನಾದೇವ, ಒಂದ್ ವೇಳೆ ನೀವೇನಾದ್ರೂ ವೈರಾಗ್ಯ ಮಾಡಿದ್ರೆ ಸನ್ಯಸ್ಯನಾದೇವ ಅಂದ್ರೆ, ಸನ್ಯಾಸ ಅಂತಂದ್ರೆ ಈ ಸನ್ಯಾಸಾತ್ ಅಂದ್ರೆ ವಿರಕ್ತಿಯನ್ನ ಪಡೆಯುವಂಥದ್ದು. ವಿರಕ್ತಿಯನ್ನ ಪಡೆದ್ರೆ ನಾ ಸಿದ್ಧಿನ ಪಡಿತೀನಿ, ಸಿದ್ಧಿಂ ಸಮಧಿ ಗಚ್ಚತಿ, ಸಿದ್ಧಿನ ನಾನು ಪಡಿತೀನಿ ಅಂತಾನೂ ಕೂಡ ತಿಳ್ಕೊಬೇಡಿ. ನಚ, ಅದಕ್ಕೆ ಸನ್ಯಾಸ ಮಾಡೋದ್ರಿಂದ ಸಿದ್ಧಿನ ಪಡಿತೀನಿ ಅಂತಾನೂ ಕೂಡ ಅನ್ಕೋಬೇಡಿ ಅಂತ ಹೇಳಿದಾಗೆ. ಹಾಗಾಗಿ ಇಲ್ಲಿ ಬಿಡುಗಡೆ ಅನ್ನೋದು ಇಲ್ಲ ಅಂತ, ಕೇವಲ ಭಕ್ತಿಯಿಂದ ಮಾತ್ರ ಬಿಡುಗಡೆ ಇರುವಂತದ್ದು. ನಾನು ಕಾರ್ಯ ಬಿಡ್ತೇನೆ, ನನಗೆ ಕರ್ಮ ಬರೋದಿಲ್ಲ, ಪ್ರತಿಕ್ರಿಯೆ ಬರೋದಿಲ್ಲ ಅಂತ ತಿಳಿಬಾರ್ದು. ಅಥವಾ ನಾನು ಎಲ್ಲವನ್ನ ಬಿಟ್ಟು ಸನ್ಯಾಸ ಆಗ್ತೇನೆ ಅಂತ ನೀನು ಹೋದ್ರೂ ಕೂಡ ನಿನ್ಗೆ ಅಲ್ಲಿ ಪರಿಪೂರ್ಣತೆ ಸಾಧಿಸ್ಲಿಕ್ಕೂ ಕೂಡ ಆಗೋದಿಲ್ಲ ಅಂತ, ಪರಿಪೂರ್ಣತೆಗೂ ಕೂಡ ಸಾಧ್ಯವಿಲ್ಲ. ಕಂಟಿನ್ಯೂ ಮಾಡಿ ಮಾತಾಜಿ. 5 ಜನರಿಗೆ ಮಾತ್ರ ಹೇಳ್ಸಿ ಮಾತಾಜಿ, ಇವತ್ತು 10 ಶ್ಲೋಕ ಮಾಡ್ಬೇಕು. ಆಯ್ತು ಮಾತಾಜಿ. ಅನಸೂಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಸರಿ, ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕರ್ಮಣ ಮನ ಆರಂಭ ಅನ್ನಂಗಿಲ್ಲ, ಅದು ಸೆಪರೇಟ್ ಅಲ್ಲ, ಅದು ವರ್ಡ್. ಕರ್ಮಣ
ಮನಾರಂಭ ಅದು ಮೀನಿಂಗ್ ಕೊಡಲ್ಲ. ಕರ್ಮಣಾಂ ಅನ್ನಿ ಆಮೇಲೆ ಅನಾರಂಭಾತ್ ಅಂತ ಹೇಳಿ. ನ ಇಲ್ಲ ನ ಅಂದ್ರೆ ಕರ್ಮ ಕರ್ಮಣಾಮನಾರಂಭಾತ್ ಕೂಡಿ ಹೇಳ್ಬೇಕು. ಕರ್ಮಣಾಮನಾರಂಭಾತ್. ನೀವು ಹೇಗೆ ಹೇಳಿದ್ರಿ ಅಂದ್ರೆ ಕರ್ಮಣಾಮನಾರಂಭಾತ್ ನ ಆಗಲ್ಲ. ಕರ್ಮಣ ನ ಕರ್ಮಣಾಮಾರ ನ ಕರ್ಮಣಾಮನ ಆರಂಭಾತ್ ಹ. ನ ಕರ್ಮಣಾಂ ನ ನ ಕರ್ಮಣಾಂ ಕರ್ಮಣ ಆರಂಭಾತ್ ಅನಾರಂಭಾತ್ 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 ನ ಹಚ್ಬೇಕು. ಕರ್ಮಣಂ ಆದ್ಮೇಲೆ ಹಚ್ಬೇಕು. ಹ ಅದ್ ನ ಹೇಳಿ, ಹಾಗೆ ಹೇಳಿ. ಕರ್ಮಣಾಂ ನ ಕರ್ಮಣಾಂ ಅನಾರಂಭಾತ್ ಅನಾರಂಭಾತ್. ಎಲ್ರು ಹಾಗೆ ಹೇಳಿ. ನೈಷ್ಕರ್ಮ್ಯ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸರಿನಾ ಮಾತಾಜಿ? ಸನ್ಯಾಸಾತ್ ಅಂತ ಸನ್ಯಾಸನಾಥ್ ಅಂತ ಕರೀತಾರೆ. ಸನ್ಯಾಸ ನಾವು ಕನ್ನಡದಲ್ಲಿ ಏನಂತೇವೆ? ಸನ್ಯಾಸಿ ಅಂತ ಹೇಳ್ತೇವೆ. ಅಲ್ಲಿ ಇರುವಂತ ಸನಾದೇವ ಎರಡು ಒಂದೇ ಶಬ್ದ, ಬಟ್ ಅಲ್ಲಿ ಸನ್ಯಾಸ ಇದೆ. ಸನ್ಯಾಸನಾದೇವ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಾಧಿಗಚ್ಚತಿ. ಸಮಾಧಿ ಅಲ್ಲ, ಸಮಾಧಿ. ಸಿದ್ಧಿ ಸಮಧಿಗಚ್ಚತಿ. ಸಿದ್ಧಿಂ ಸಮಧಿ ಗಚ್ಚತಿ. ಸಿದ್ಧಿಂ ಪ್ರತಿಯೊಂದು ಸಮಧಿ. ಅಕ್ಷರನ ನೋಡಿ ಎಲ್ರು. ನೆಕ್ಸ್ಟ್. ಹರೇ ಕೃಷ್ಣ. ಚೈತನ್ಯ ನವೀನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಾಕ್ಷಾಯಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಹರೇ ಕೃಷ್ಣ. ಕರ್ಮಣಾಮನಾರಂಭಾತ್. ಹರೇ ಕೃಷ್ಣ ಮಾತಾಜಿ. ಇವಾಗ ಹೇಳಿದ್ರಲ್ಲ ಅವರು ಕರ್ಮಣಾಂ ಅನಾರಂಭಾತ್ ಅಥವಾ ಕರ್ಮಣಾಂ ನಾರಂಭಾತ್ ಅಂತ ಹೇಳಿದ್ರಿ. ಅಲ್ಲಿ ಹಚ್ಬೇಕು. ಯಾರು ಹೇಳಿದ್ರಿ ಗೊತ್ತಿಲ್ಲ ನನ್ಗೆ. ನೋಡಿ, ಹರೇ ಹೇಳಿ ಕೃಷ್ಣ ಮತ್ತೆ. ಮಾತಾಜಿ. ನಾನು ಮಾತಾಜಿ. ಕರ್ಮಣಾಂ ಅನಾರಂಭಾತ್. ನೀವು ನಾರಂಭಾತ್ ಅಂತ ಹೇಳಿದ್ರಿ. ಓಕೆ. ಹರೇ ಕೃಷ್ಣ ಮಾತಾಜಿ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸಿಂಪಲ್, ಗೊಂದಲ ಮಾಡ್ಕೋಬೇಡಿ. ಕರ್ಮಣಾಂ ಅನಾರಂಭಾತ್ ಎರಡು ಸೆಪರೇಟ್ ಮಾಡಿ. ಕರ್ಮಣಾಂ ಅನಾರಂಭಾತ್ ಹಚ್ಬೇಕು. ಹಿಂದೆ ಹಚ್ಬೇಕು. ನೆಕ್ಸ್ಟ್. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತೇನೆ ಶ್ಲೋಕ 4. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. 5 ಜನ ಆದ್ರು. ಹರೇ ಕೃಷ್ಣ ಮಾತಾಜಿ. ನಾನ ಮಾತಾಜಿ. ಹರೇ ಶ್ರೀಮದ್ ಕೃಷ್ಣ. ಭಗವದ್ಗೀತೆ ಅಧ್ಯಾಯ 3ರ 5ನೇ ಶ್ಲೋಕ. ನಾಹಿ ಕಶ್ಚಿತ್ ಹರೇ ಕ್ಷಣಮಪಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಾವು ಓದ್ಲಿಲ್ಲ ಮಾತಾಜಿ, ಇವತ್ತು ಜಾಯಿನ್ ಆಗಿರೋದು. ಮಾತಾಜಿ ಆಮೇಲೆ ಹೆಸರೇನು? ಸುಷ್ಮಾ ಅದ ಮಾತಾಜಿ. ಬರುತ್ತೆ, ಎಸ್ ಬಂದಾಗ ಬರುತ್ತೆ. ಆಲ್ಫಾಬೆಟಿಕಲಿ ಓದಿಸ್ತಾ ಇದ್ದಾರೆ. ನಾಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈಃ. ನಾಹಿ, ಇಲ್ಲಿ ನಹಿ ಅನ್ನಂಗಿಲ್ಲ. ಇಲ್ಲಿ ಬೇರೆ ಬೇರೆ ಶಬ್ದ. ಅದು ನ ಬೇರೆ ಶಬ್ದ, ಹಿ ಬೇರೆ ಶಬ್ದ. ನಾಹಿ ಕಶ್ಚಿತ್ ಅಲ್ಲಿ ಕೂಡಿದೆ. ಇಲ್ಲಿ ಕಶ್ಚಿತ್ ಇದಿರೋದ್ರಿಂದ, ವ್ಯಂಜನ ಇರೋದ್ರಿಂದ ತಕ್ಕೆ ಹಚ್ಚಂಗಿಲ್ಲ. ಕಶ್ಚಿತ್ ಅಂದ್ರೆ ಯಾರೊಬ್ಬನು ಅಂತ ಹೇಳಿ. ಕ್ಷಣಮಪಿ, ಕ್ಷಣಮಪಿನಲ್ಲಿ 2 ಪದ ಇದೆ. ಕ್ಷಣಂ ಪ್ಲಸ್ ಅಪಿ. ಕ್ಷಣಮಪಿ ಅಂತಂದ್ರೆ ಒಂದು ಕ್ಷಣ ಕೂಡ ಅಂತ. ಜಾತು ತಿಷ್ಠತ್ಯ ಕರ್ಮಕೃತ್, ಇಲ್ಲಿ ನೀವು ಜಾತು ತಿಷ್ಠತ್ಯ ಕರ್ಮಕೃತ್, ಇಲ್ಲಿ ಕೂಡ ನಿಮ್ಗೆ 2 ಪದ ಕಾಣಿಸುತ್ತೆ. ತಿಷ್ಠತಿ ಮತ್ತೆ ಅಕರ್ಮಕೃತ್ ಅಂತ. ತಿಷ್ಠತಿ ಅಕರ್ಮಕೃತ್. ಅತ್ಯ ಅನ್ನೋ ಏನ್ ಇದೆಯಲ್ಲ, ಅದು ಆಗಿ ಮುಂದೆ ಹೋಗುತ್ತೆ. ತಿಷ್ಠತ್ಯ ಕರ್ಮಕೃತ್ ಕೂಡಿದಾಗ. ಬಿಡಿಸಿದಾಗ ತಿಷ್ಠತಿ ಅಕರ್ಮಕೃತ್ ಅಂತ ಆಗತ್ತೆ. ವ್ಯಂಜನ ಇರೋದ್ರಿಂದ ಕರ್ಮಕೃತ್. ಕಾರ್ಯತೆ ಹ್ಯವಶಃ
ಇಲ್ಲಿ ಮಧ್ಯದಲ್ಲಿ ವಿಸರ್ಗ ಇರೋದ್ರಿಂದ ನೀವು ಅಲ್ಪವಾಗಿ ಹ ಹೇಳ್ಬೇಕು. ಹ್ಯವಶ ಕರ್ಮ ಸರ್ವ, ಇಲ್ಲಿ ಕೂಡ ಅರ್ಕಾವಳಿ ಇದೆ, ಮೊದಲು ಹೇಳ್ಬೇಕು, ಆಮೇಲೆ ಹ ಅಲ್ಪವಾಗಿ ಹೇಳ್ಬೇಕು. ಸರ್ವ ಪ್ರಕೃತಿ, ಓಕೆ, ಒಟ್ರ ಸುಳಿದೆ ಕೃ, ಪ್ರಕೃತಿ ಜೈರ್ಗುಣೈಹಿ, ಪ್ರಕೃತಿ ಜೈರ್ಗುಣೈಹಿ. ಇದ್ರೊಂದು ಅನುವಾದ ನೋಡೋಣ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್, ಅಂದ್ರೆ ಯಾರು ಕೂಡ, ನಹಿ ಕಶ್ಚಿತ್ ಕ್ಷಣಮಪಿ, ಯಾರು ಕೂಡ ಒಂದು ಕ್ಷಣವಾದ್ರೂ ಜಾತು ತಿಷ್ಠತ್ಯ ಕರ್ಮಕೃತ್, ಏನನ್ನಾದ್ರೂ ಕೂಡ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಿಷ್ಠತ್ಯ ಕರ್ಮಕೃತ್, ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಒಂದಿಲ್ಲ ಒಂದ್ ಮಾಡ್ತೇವೆ. ಈಗ ನಿದ್ದೆ ಮಾಡುವಾಗ ಕೂಡ ಕನಸನ್ನ ಕಾಣ್ತಾ ಇರ್ತೇವೆ, ನಿದ್ದೆ ಮಾಡುವಾಗ ಕೂಡ ನಾವು ಉಸಿರಾಡ್ತಾ ಇರ್ತೇವೆ, ನಿದ್ದೆ ಮಾಡುವಾಗ ನಾವು ಏನಾದ್ರೂ ಒಂದು ಕಾರ್ಯದಲ್ಲಿ ಇರ್ತೇವೆ, ಇಲ್ಲ ಅಂತ ಇಲ್ಲ. ಕಾರ್ಯತೆ ಹ್ಯವಶಃ ಕರ್ಮ. ಹಾಗಾಗಿ ಪ್ರತಿಯೊಬ್ಬನು ಕೂಡ ಕರ್ಮ ಮಾಡಲೇಬೇಕು. ಹೇಗೆ ಮಾಡ್ತಾನೆ? ಸರ್ವ ಪ್ರಕೃತಿ ಜೈರ್ಗುಣೈಹಿ. ಸೊ ಏನೇ ಕಾರ್ಯ ಮಾಡಿದ್ರು ಕೂಡ ಪ್ರಕೃತಿಯಿಂದ ಬಂದಂತ ಗುಣಗಳಿಗೆ ಅನುಗುಣವಾಗಿ ಕಾರ್ಯ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ. ಬರೀ ಗೀತಾ ಮಾತಾಜಿ, ಬರೀ ಗೀತಾ ಅಂತ ಬರ್ತಿದೆ ನೋಡಿ, ಹೇಳ್ತೀರಾ? ಗೀತಾ ಮಾತಾಜಿ. ನಾನು ಗೀತಾ ಎಂ ಮಾತಾಜಿ. ನಾನು ಅಲ್ಲ, ಗೀತಾ ಮಾತಾಜಿ ಅಂತ, ಗೀತಾ ಅಂತ ಬರ್ತಿದೆ. ಹೇಳಿ ಗೀತಾ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಶ್ಲೋಕ 5. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಿಷಃ ಕರ್ಮ ಸರ್ವ ಪ್ರಕೃತಿರ್ಜೈರ್ಗುಣೈಃ. ಜೈರ್ಗುಣೈಹಿ, ಜೈರ್ ಗದುರು ಅರ್ಕಾವಳಿ, ಪ್ರಕೃತಿ ಜೈರ್ಗುಣೈಹಿ, ಪ್ರಕೃತಿ ಜೈರ್ಗುಣೈಃ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಕಮಲಾ ಭಟ್ ಮಾತಾಜಿ. ಅನಂತ್ ಕುಲಕರ್ಣಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿರ್ಜೈರ್ಗುಣೈಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಠಂತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿರ್ಜೈರ್ಗುಣೈ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 5 ಜನ ಆದ್ರ ಮಾತಾಜಿ. ಹಾ ಮಾತಾಜಿ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್. ಇಲ್ಲಿ ಸರಿ, ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಾಣಿ, ಇಲ್ಲಿ ಮಕ್ಕೆ ದೀರ್ಘನೂ ಇದೆ, ಅರ್ಕಾವಳಿನೂ ಇದೆ, ಅನುಸ್ವರನೂ ಇದೆ. ಕರ್ಮೇಂದ್ರಿಯಾಣಿ, ಕರ್ಮ ಇಂದ್ರಿಯಾಣಿ ಅಂತ ಕರೀತಾರೆ ಬಿಡಿಸಿದ್ರಾಗ. ಕರ್ಮ ಇಂದ್ರಿಯಾಣಿ ಅಂತಂದ್ರೆ ಕರ್ಮೇಂದ್ರಿಯಗಳು. 5 ಕರ್ಮೇಂದ್ರಿಯಗಳಿದ್ದಾವಲ್ಲ, ನಾವು ಅದ್ರದ್ದು ಹೇಳ್ತಾ ಇರುವಂತದ್ದು. ಸಂಯಮ್ಯ ಅಂದ್ರೆ ನಿಯಂತ್ರಿಸೋದು. ಯ ಆಸ್ತೆ ಮನಸಾ ಸ್ಮರನ್, ವ್ಯಂಜನ ಇದೆ, ಸ್ಮರನ್. ಇಂದ್ರಿಯಾರ್ಥಾನ್ ಅಂದ್ರೆ ಇಲ್ಲಿ ಬಿಡಿಸಿದಾಗ ಇಂದ್ರಿಯ ಯಾ ಇದೆಯಲ್ಲ, ಯಕ್ಕೆ ಆ ಕೂಡಿದೆ, ಹಾಗಾಗಿ ಯಾ ಆಗಿದೆ. ಸೊ ಅಲ್ಲಿ ಯ ಅನ್ನೋದನ್ನ ಹಿಂದೆ ತಗೋಬೇಕು, ಆ ಅನ್ನೋದನ್ನ ಮುಂದಿನ ಪದಕ್ಕೆ ತಗೋಬೇಕು ಅಲ್ಲ. ಸೊ ಹಾಗೆ ಬಿಡಿಸಿದಾಗೆ ಇಂದ್ರಿಯ ಅರ್ಥಾನ್ ಅಂತ ಕರೀತಾರೆ. ಕೂಡಿದಾಗ ಇಂದ್ರಿಯ ಅರ್ಥಾನ್. ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ.
ಇಲ್ಲಿ ಹೇಳ್ತಾ ಇರೋದೇನಂದ್ರೆ ಅನುವಾದದಲ್ಲಿ ಕರ್ಮೇಂದ್ರಿಯಾಣಿ ಸಂಯಮ್ಯ, ಯಾರು ಕರ್ಮವನ್ನ ಮಾಡುವಾಗ ಇಂದ್ರಿಯಗಳನ್ನ ವಿಷಯ ವಸ್ತುಗಳಿಂದ ನಿಗ್ರಹಿಸೋದಿಲ್ವೋ ಯ ಅಸ್ತೇ ಮನಸಾ ಸ್ಮರನ್, ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಿ ಅಂದ್ರೆ ನಾನು ನಿಯಂತ್ರಣ ಮಾಡ್ತೇನೆ ನನ್ನ ಇಂದ್ರಿಯಗಳನ್ನ ಅಂತ ಅನ್ಕೊಳ್ತಾನೆ, ಆದ್ರೂ ಕೂಡ ಇಂದ್ರಿಯ ವಸ್ತುಗಳಲ್ಲಿ ಮನಸ್ಸನ್ನಿಟ್ಟು ಕೆಲಸ ಮಾಡ್ತಾನೆ. ಸೊ ಅವನು ತನ್ನನ್ನು ತಾನು ವಂಚಿಸ್ಕೊಳ್ತಾನೆ ಅಂತ. ಈಗ ನಾನು ಉಪವಾಸ ಮಾಡ್ತೇನೆ ಅಂತ ಹೇಳ್ತೇನೆ, ಆದ್ರೆ ಮನಸ್ಸಿನಲ್ಲಿ ನನಗೆ ತಿನ್ನೋದ್ರ ಬಗ್ಗೆನೇ ಯೋಚನೆ ಇರುತ್ತೆ ಅಂತ, ಈ ತರ ಹೇಳ್ತಾ ಇರುವಂತದ್ದು ಸಂಯಮ ಸ್ಮರನ್. ಇಂದ್ರಿಯಾರ್ಥಾನ್ ವಿಮೂಢಾತ್ಮ. ಸೊ ಹೀಗೆ ಅವನು ಇಂದ್ರಿಯಗಳಲ್ಲಿ ನಿಯಂತ್ರಣದಲ್ಲಿ ತನ್ನನ್ನು ತಾನು ವಂಚಿಸಿಕೊಂಡ ಹಾಗೆ. ಸೊ ವಿಮೂಢಾತ್ಮ ಅಂದ್ರೆ ಅವನೊಬ್ಬ ಮೂರ್ಖ ಅಂತ. ಸೊ ಅಂತವನನ್ನ ಏನ್ ಕರೀತಾರೆ? ಅಂತವನನ್ನ ಮಿಥ್ಯಾಚಾರ ಉಚ್ಚತೆ, ಅವನನ್ನ ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ಉಚ್ಚತೆ ಅಂದ್ರೆ ಕರೀತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಡಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 6. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 7ನೇ ಶ್ಲೋಕ. ಯಸ್ವೇಂದ್ರಿಯಾಣಿ ಮನಸಾ ನಿಯಮ್ಯ ರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಯಸ್ವೇಂದ್ರಿಯಾಣಿ ಅಂತಂದ್ರೆ ಇಲ್ಲಿ 3 ಪದಗಳು ಇದೆ. ಯಹ ತು ಇಂದ್ರಿಯಾಣಿ ಅಂತ ಕರೀತಾರೆ. ಯಹ ತು ಇಂದ್ರಿಯಾಣಿ ಕೂಡಿದಾಗ ಯಸ್ವೇಂದ್ರಿಯಾಣಿ ಆಗುತ್ತೆ. ಆದ್ರೆ ಯಾರು ಇಂದ್ರಿಯಗಳನ್ನ ಅಂತ ಈ ತರ ಹೇಳಿದ ಹಾಗೆ, ಅದ್ರ ಯಾರು ಇಂದ್ರಿಯಗಳನ್ನ ಮನಸಾ ಅಂದ್ರೆ ಮನಸ್ಸಿನಿಂದ ನಿಯಮ್ಯಾರಭತೆ ಅರ್ಜುನ ನಿಯಂತ್ರಿಸುತ್ತಾರೋ ಅರ್ಜುನ. ಇಲ್ಲಿ ನಿಯಮ್ಯಾರಭತೆ ಅರ್ಜುನಲ್ಲಿ ಎಷ್ಟು ಪದಗಳಿದೆ? 3 ಪದಗಳಿದೆ. ನಿಯಮ್ಯ ಅಂದ್ರೆ ನಿಯಂತ್ರಿಸುತ್ತ, ಆರಭತೆ ಅಲ್ಲಿ ಅವಗ್ರಹ ಇರೋದ್ರಿಂದ ಆ ಬರುತ್ತೆ. ಅಂದ್ರೆ ಯಾಕೆ ಆ ಬರುತ್ತೆ? ಇವಾಗ್ಲೇ ಅಂತ ಹೇಳಿರುವಂತದ್ದು, ಬಟ್ ಆ ಯಾಕೆ ಬರುತ್ತೆ? ಯಾವಾಗ ಹಿಂದಿನ ಒಂದು ಪದದ ಅಕ್ಷರ, ಹಿಂದಿನ ಒಂದು ಅಕ್ಷರದ ಸ್ವರ ಅವಗ್ರಹ ಎಲ್ಲಿ ಸಂಕೇತ ಬಂದಿರುತ್ತೋ ಅದರ ಹಿಂದಿನ ಒಂದು ಅಕ್ಷರ ಸ್ವರ ಕೂಡಿದ್ರೆ ಬರುತ್ತೆ, ಆ ಸ್ವರ ಕೂಡಿದ್ರೆ ಆರಭತೆ ಬರುತ್ತೆ. ಸೊ ಇಲ್ಲಿ ನೋಡಿದಾಗ ಈ ಒಂದು ಅವಗ್ರಹದ ಹಿಂದಿನ ಪದ ಅಕ್ಷರ ಯಾವ್ದಿದೆ? ಮ ಇದೆ. ಮಕ್ಕೆ ಏನ್ ಕೂಡಿದೆ? ಮಾ ಕೂಡಿದೆ. ಮತ್ತೆ ಯವತ್ತಿದೆ. ಯವತ್ ಕನ್ಸಿಡರ್ ಮಾಡ್ಬೇಡಿ, ಕೇವಲ ಮಕ್ಕೆ ಆ ಕೂಡಿದಾಗ ಮಾ ಆಗತ್ತೆ. ಹಾಗಾಗಿ ಇಲ್ಲಿ ಅವಗ್ರಹ ಕೂಡ ಆ ಬರುತ್ತೆ. ಇಲ್ಲಿ ನಿಯಮ್ಯಕ್ಕೆ ಬದಲಾಗಿ ನೀವು ನಿಯಮ್ಯ ಆರಭತೆ ಅಂದ್ರೆ ನಿಯಂತ್ರಿಸ್ತಾ ಪ್ರಾರಂಭಿಸುತ್ತಾನೋ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕರ್ಮೇಂದ್ರಿಯೈಹಿ ಕರ್ಮ ಇಂದ್ರಿಯೈಹಿ ಅಂದ್ರೆ ಸಕ್ರಿಯವಾದ ಇಂದ್ರಿಯಗಳು, ಕರ್ಮಯೋಗಂ ಅಂದ್ರೆ ಭಕ್ತಿಯಿಂದ, ಆಸಕ್ತ ಸ ವಿಶಿಷ್ಯತೆ ಅಸಕ್ತ ಅಂದ್ರೆ ಅನಾಸಕ್ತಿಯಿಂದ ಸ ವಿಶಿಷ್ಯತೆ. ಸೊ ಅದು ಉತ್ತಮ ಅಂತ ಹೇಳ್ತಾರೆ. ವಿಶಿಷ್ಟತೆ ಅಂದ್ರೆ ಉತ್ತಮ. ಸೊ ಇಲ್ಲಿ ಅನುವಾದ ನೋಡೋದಾದ್ರೆ ಯಸ್ವೇಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ. ಅರ್ಜುನ ಇದಕ್ ಪ್ರತಿಯಾಗಿ ಅಂತ ಹೇಳ್ತಾ ಇರುವಂತದ್ದು. ಸೊ ಒಬ್ಬ ವ್ಯಕ್ತಿ ಈ ಯಸ್ವೇಂದ್ರಿಯಾಣಿ ಮನಸ ಕ್ರಿಯಾಶೀಲಗಳಾದಂತಹ ಇಂದ್ರಿಯಗಳನ್ನ ಮನಸ್ಸಿನಿಂದ
ನಿಯಮ್ಯ ಆರಭತೆ ನಿಗ್ರಹಿಸಲು ಪ್ರಯತ್ನಿಸಿ, ಕರ್ಮೇಂದ್ರಿಯೈಹಿ ಅಂದ್ರೆ ಕರ್ಮಯೋಗದಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ತಾ ಇರುವಂತದ್ದು. ಕರ್ಮಯೋಗದಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಸಕ್ತಃ ಅಂದ್ರೆ ಅನಾಸಕ್ತನಾಗಿ, ಕರ್ಮಯೋಗದಲ್ಲಿ ಅನಾಸಕ್ತನಾಗಿ ಸವಿಶಿಷ್ಟತೆ ಪ್ರಾರಂಭಿಸಿದ್ರೆ ಅದು ಎಷ್ಟೋ ಉತ್ತಮ. ಸವಿಶಿಷ್ಟತೆ ಅಂದ್ರೆ ಉತ್ತಮವಾದದ್ದು ಅಂತ. ಹೀಗೆ ಒಬ್ಬ ವ್ಯಕ್ತಿ ತನ್ನ ಕ್ರಿಯಾಶೀಲಗಳಾದ ಇಂದ್ರಿಯಗಳನ್ನ ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನ ಅನಾಸಕ್ತವಾಗಿ ಪ್ರಾರಂಭಿಸಿದ್ರೆ ಅವನು ಎಷ್ಟೋ ಉತ್ತಮ ಅಂತ. ಅಂದ್ರೆ ಇಂದ್ರಿಯಗಳನ್ನ ನಾವು ಅಸ್ವಾಭಾವಿಕವಾಗಿ ನಿಗ್ರಹಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನಿಂದ ನಾವು ನಿಗ್ರಹಿಸ್ಬೇಕು. ಏನೋ ಈಗ ನಮ್ಗೆ ನಿಯಮವನ್ನ ಕೊಟ್ಟಿದ್ದಾರೆ, ನಾನು ಅದನ್ನ ಪಾಲನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾವು ಬೇಕೋ ಬೇಡೋ ಪ್ರಾರಂಭಿಸಿದ್ರೆ ಅದು ಉತ್ತಮ ಅಲ್ಲ. ನೀನು ಮನಸ್ಸಿನಿಂದ ಇಂದ್ರಿಯಗಳನ್ನ ಪ್ರಯತ್ನಿಸಿದ್ರೆ, ಕರ್ಮಯೋಗವನ್ನ ಅನಾಸಕ್ತದಿಂದ ಪ್ರಾರಂಭಿಸಿದರೆ ಅಂದ್ರೆ ಕರ್ಮಯೋಗವನ್ನ, ಭಕ್ತಿದಲ್ಲಿ ನಿನಗಿನ್ನ ರುಚಿ ಬಂದಿಲ್ಲ, ಯಾಕಂದ್ರೆ ಇನ್ನೂ ಕೂಡ ರುಚಿ ಯಾರಿಗೂ ಬಂದಿಲ್ಲ, ನಮ್ಗೆ ರುಚಿ ಇರೋದಿಲ್ಲ, ಆದ್ರೂ ಕೂಡ ನಾನು ಮನಸ್ಸಿನಿಂದ ಮಾಡ್ತಾ ಇದ್ದೇನೆ, ಅದು ತುಂಬಾನೇ ಉತ್ತಮ ಅಂತ ಹೇಳ್ತಾ ಇದ್ರು. ಹರೇ ಕೃಷ್ಣ. ಲೋಕ ಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಯಸ್ವಿಂ ಇಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಯಸ್ವೇಂದ್ರಿಯಾಣಿ ಯಸ್ಮಿಂದ್ರಿಯಾಣಿ ಮೀ ಇಲ್ಲ ಅಲ್ಲಿ ಒತ್ತು ಇದೆ. ಯಸ್ವೇಂದ್ರಿಯಾಣಿ ಯಸ್ವಿಂದ್ರಿಯಾಣಿ ಮನಸಾ. ಸರಿ ಬಂತ ಮಾತಾಡಿ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಧುರೆ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾನಸ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಯಸ್ತ್ವ ಇಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಆಸಕ್ತಃ ಸ ವಿಶಿಷ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ BH ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಾ ಸಾ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಾ ಸಾ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಯಸ್ತ್ವೇಂದ್ರಿಯಾಣಿ ಮನಸ್ಸು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 8ನೇ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ಅಂತ ಹೇಳ್ತಾರೆ. ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ. ಇಲ್ಲಿ ಬಿಡಿಸಿದಾಗ ಶರೀರ ಯಾತ್ರಾ ಅಪಿ ಅಂತ ಆಗತ್ತೆ, ಲವಗ್ರಹ ಇರೋದ್ರಿಂದ ಶರೀರ ಯಾತ್ರಾಪಿ. ಆಮೇಲೆ ಚತೆ ನ ಪ್ರಸಿದ್ಧೇದ ಕರ್ಮಣ. ಪ್ರಸಿದ್ಧೇತ್ ಇಲ್ಲಿ ಬಿಡಿಸಿದಾಗ ಪ್ರಸಿದ್ಧೇತ್ ಅಕರ್ಮಣಃ ಆಗುತ್ತೆ. ಇದ್ರದ್ದು ಒಂದು ಅನುವಾದ ನೋಡೋದಾದ್ರೆ, ನಿಯತಂ ಕುರು ಕರ್ಮತ್ವಂ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ, ನಿಯತವಾಗಿ, ಕುರು ಕರ್ಮ ಅಂದ್ರೆ ಕರ್ಮ ಮಾಡು. ಯಾರು? ತ್ವಂ ಅಂದ್ರೆ ನೀನು,
ಕರ್ಮಜಾಯೋ ಹ್ಯ ಕರ್ಮಣಃ. ಸೊ ಅದಕ್ಕಾಗಿ ಆ ಹಾಗೆ ಮಾಡುವುದು ಕರ್ಮವನ್ನ ಮಾಡದೇ ಇರುವುದಕ್ಕಿಂತ ಉತ್ತಮ ಅಂತ. ಕರ್ಮವನ್ನ ಮಾಡದಿರುವುದಕ್ಕಿಂತ ಉತ್ತಮ. ನಿಯತ ಕರ್ಮಗಳನ್ನ ಮಾಡುವುದು ಕರ್ಮ ಮಾಡೋದಕ್ಕಿಂತ ಉತ್ತಮ. ಶರೀರ ಯಾತ್ರಾಪಿ ಚತೆ ಅಂದ್ರೆ ಕರ್ಮವನ್ನ ಮಾಡದೆ ಶರೀರ ಅಂತಂದ್ರೆ ದೇಹವನ್ನ ಉಳಿಸ್ಕೊಳ್ಳೋದು ನ ಪ್ರಸಿದ್ಧೇದ ಕರ್ಮಣಃ, ಸಾಧ್ಯವಿಲ್ಲ ಅಂತ ಹೇಳಿ. ಯಾವುದು ಕರ್ಮವನ್ನ ಮಾಡದೆ ದೇಹವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣವೂ ಸಾಧ್ಯ ಇಲ್ಲ. ಏನನ್ನಾದ್ರೂ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತ ಹೇಳಿ. ಸೊ ಅದಕ್ಕಾಗಿ ನೀನ್ ನಿಯತ ಕರ್ಮವನ್ನ ಮಾಡು ಅಂತ. ಹರೇ ಕೃಷ್ಣ ನರ್ಮದಾ ಮಾತಾಜಿ. ಶ್ಲೋಕ 8. ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋಯ ಕರ್ಮಣಃ ಶರೀರ ಯಾತ್ರಾಪಿ ಕೃತೆ ನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ನಂದಿನಿ ಮಾತಾಜಿ. ನಂದಿನಿ ಶ್ರೀನಿವಾಸ. ಹರೇ ಕೃಷ್ಣ ಮಾತಾಜಿ. ಆಯ್ತಲ್ಲ ನಂದು ಆವಾಗ್ಲೇ. ಇನ್ನೊಂದ್ಸಲ ಓದ್ಲ ಮಾತಾಜಿ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯ ಕರ್ಮಣಃ ಶರೀರ ಯತ್ರಾಪಿ ಚತೆ ನಾಸಿದ್ಯತೆ ಪ್ರಸಿದ್ಧ್ಯತೆ ಕರ್ಮಣಃ. ಅವ್ರು ಓದಿದಾರಂತೆ ನೋಡಿ ಮಾತಾಜಿ. ಹೌದಾ ಮಾತಾಜಿ? ನಿರ್ಮಲಾ ಮಾತಾಜಿ. ಕಮ್ಮನಪಟ್ಟು ಮಾತಾಜಿ ಹೇಳಿಲ್ಲ ಮಾತಾಜಿ ನಾನು. ನಿಯತಂ ಓದಿದ್ದಾರೆ ಮಾತಾಜಿ ಅವರು. ಕರ್ಮತ್ವಂ ಕರ್ಮ ಜಾಯೋ ಕರ್ಮಣಃ ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧ್ಯಾದ ಕರ್ಮಣಃ. ಪ್ರಸಿದ್ಧೇದ ಕರ್ಮಣಃ. ಪ್ರಸಿದ್ಧೇಯದ ಕರ್ಮಣಃ. ನ ಪ್ರಸಿದ್ಧೇತ ಕರ್ಮಣಃ. ಇಲ್ಲಿ ಬಿಡಿಸಿದಾಗ ನ ಪ್ರಸಿದ್ಧೇತ್ ಅಂದ್ರೆ ಪ್ರಸಿದ್ಧೇತ್ ಅಕರ್ಮಣಃ ಆಗತ್ತೆ. ಸ ಪ್ರಸಿದ್ಧೇತ್ ಕರ್ಮಣಃ ಅಥವಾ ನೀವು ಬಿಡಿಸಿ ಹೇಳ್ಬೋದು ಪ್ರಸಿದ್ಧೇತ್ ಅಕರ್ಮಣಃ. ನ ಪ್ರಸಿದ್ಧೇತ್ ಅಕರ್ಮಣಃ. ಅಕರ್ಮಣಃ. ಹರೇ ಕೃಷ್ಣ. ನರ್ಮದಾ ಶ್ರೀನಿವಾಸ್. ಹರೇ ಕೃಷ್ಣ. ಹರೇ ಕೃಷ್ಣ. ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಐದಾತ್ರ ಮಾತಾಜಿ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರ. ಯಜ್ಞಾರ್ಥಾತ್ ಇದರಲ್ಲಿ ಯಜ್ಞಾರ್ಥಾತ್ ಅಂದ್ರೆ ಭಗವಂತನಿಗಾಗಿ ಮಾಡಿರುವಂತ ಒಂದು ಯಜ್ಞ, ವಿಷ್ಣುವಿನ ಹೆಸರಾಗಿ ಮಾಡಿದ ಅಂತ ಯಜ್ಞ. ಅಂದ್ರೆ ಯಜ್ಞ ಅರ್ಥಾತ್ ಅಂದ್ರೆ ಯಾರಿಗಾಗಿ ಯಜ್ಞ ಮಾಡಿರುವಂತದ್ದು ಅಂತ. ಕರ್ಮಣೋನ್ಯತ್ರ, ಕರ್ಮಣಃ ಅನ್ಯತ್ರ ಅಂದ್ರೆ ಕರ್ಮಗಳಿಂದ ಬೇರೆ ಬಗೆಯದಂಥದ್ದು ಅಂತ. ಲೋಕೋಯಂ ಇಲ್ಲಿ ಬಿಡಿಸಿದಾಗ ಅಲ್ಲಿ ನೋಡಿ ಕರ್ಮಣ್ಯೋನ್ಯತ್ರ ಅಲ್ಲಿ ಕೂಡ ಅವಗ್ರಹ ಇದೆ, ಅನ್ಯತ್ರ ಬರುತ್ತೆ. ಲೋಕೋಯಂ ಅಲ್ಲಿನೂ ಕೂಡ ಅವಗ್ರಹ ಇದೆ, ಅಯಂ ಅಂತ ಬರುತ್ತೆ. ಲೋಕಃ ಅಯಂ ಅಂತ. ಲೋಕಯಂ ಅಂದ್ರೆ ಪ್ರಪಂಚವನ್ನ. ಕರ್ಮ ಬಂಧನ ಅಂದ್ರೆ ಕರ್ಮದಿಂದ ಬಂಧನಕ್ಕೆ ಒಳಪಡಿಸುವಂಥದ್ದು ಅಂತ. ತದರ್ಥಂ ಕರ್ಮ ಕೌಂತೆಯ. ತದರ್ಥಂ ಅಂದ್ರೆ ಅದರ ಸಲುವಾಗಿ ಕೌಂತೆಯ ಕರ್ಮವನ್ನ ಮುಕ್ತ ಸಂಘ ಸಮಾಚಾರ. ಮುಕ್ತ ಸಂಘ ಅಂದ್ರೆ ಸಹವಾಸದಿಂದ ಬಿಡುಗಡೆ ಮಾಡುವಂಥದ್ದು. ಸಮಾಚಾರ ಅಂದ್ರೆ ಪೂರ್ಣವಾಗಿ ಆಚರಿಸುವಂತ. ಇಲ್ಲಿ ಅನುವಾದ ಏನ್ ಹೇಳ್ತಾ ಇರೋದಂತಂದ್ರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಸೊ ನೀನು ಮಾಡೋ ಎಲ್ಲಾ ಕರ್ಮಗಳನ್ನ ವಿಷ್ಣುವಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡುವಂತ. ಯಜ್ಞಾರ್ಥಾತ್ ವಿಷ್ಣುವಿಗಾಗಿ ಕರ್ಮಣೋನ್ಯತ್ರ
ಕರ್ಮವನ್ನ ಮಾಡು. ಸೊ ಇದೇನ್ ಮಾಡುತ್ತೆ, ಲೋಕೋಯಂ ಕರ್ಮ ಬಂಧನ. ಸೊ ಇದು ನೀನು ಹಾಗೆ ಮಾಡ್ತಿದ್ರೆ, ಈ ವಿಷ್ಣುವಿಗಾಗಿ ಕರ್ಮವನ್ನ ತ್ಯಾಗ ಮಾಡದೇ ಇದ್ರೆ, ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಅಂತ ಹೇಳಿ ನೀನ್ ಕರ್ಮವನ್ನ ಮಾಡು. ಒಂದ್ ವೇಳೆ ನೀನ್ ಹಾಗೆ ನೀ ಮಾಡಿದಂತಹ ಕರ್ಮದ ಫಲದ ತ್ಯಾಗ ಇಲ್ಲ ಅಂತಂದ್ರೆ ಅದು ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತೆ ಅಂತ. ಲೋಕೋಯಂ ಕರ್ಮ ಬಂಧನ, ಲೋಕದಲ್ಲಿ ಕರ್ಮ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ತದರ್ಥಂ ಕರ್ಮ ಕೌಂತೆಯ, ಅದಕ್ಕಾಗಿ ಕೌಂತೆಯ ಕರ್ಮ ನೀ ಹೇಗೆ ಮಾಡು ಅಂತಂದ್ರೆ ಭಗವಂತನ ತೃಪ್ತಿಗಾಗಿ ನೀನು ನಿಯತ ಕರ್ಮಗಳನ್ನ ಮಾಡು. ಸೊ ಆ ರೀತಿ ನೀ ಮಾಡೋದ್ರಿಂದ ರಿಸಲ್ಟ್ ಹೇಳ್ತಾ ಇದ್ದಾನೆ. ಮುಕ್ತ ಸಂಘ ಸಮಾಚಾರ, ನೀನೇನಾದ್ರೂ ಹಾಗೆ ಭಗವಂತನ ತೃಪ್ತ್ಯರ್ಥವಾಗಿ ಕರ್ಮವನ್ನ ಮಾಡಿದ್ರೆ ನೀನು ಬಂಧನದಿಂದ ಮುಕ್ತನಾಗ್ತೀಯ. ಮುಕ್ತ ಸಂಘ ಸಮಾಚಾರ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾ. ಸಾರಿ, ಪ್ರೇಮ್ ರಾಘವ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 9. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಯಾಮ್ಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಾರ್ಥಾತ್ ಕರ್ಮಣ್ಯೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತ್ವಿಷ್ಟ ಕಾಮಧುಕ್. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತ್ವಿಷ್ಟ ಕಾಮಧುಕ್. ಸಹಯಜ್ಞಾಃ, ಇಲ್ಲಿ ಸಹಯಜ್ಞ ಅಂತ ಹೇಳ್ಬೇಕು. ಸಹಯಜ್ಞ ಅಂತಂದ್ರೆ ಯಾರು ಜೊತೆಗೂಡಿ ಯಜ್ಞವನ್ನ ಮಾಡ್ತಾರೋ, ಯಾರು ಮಾಡ್ತಾರೆ? ಪ್ರಜಾಹ, ಪ್ರಜೆಗಳು ಅಂದ್ರೆ ಸಂತತಿಗಳು. ಸೃಷ್ಟ್ವಾ ಅಂದ್ರೆ ಸೃಷ್ಟಿಸಿದ. ಪುರೋವಾಚ ಅಂದ್ರೆ ಇಲ್ಲಿ ಪುರಾ ಉವಾಚ ಅಂತ. ಪುರಾ ಅಂತಂದ್ರೆ ಪುರಾತನವಾದದ್ದು ಅಂತ, ಉವಾಚ ಅಂತಂದ್ರೆ ಹೇಳಿದ್ದು ಅಂತ. ಯಾರು? ಪ್ರಜಾಪತಿ ಅಂತಂದ್ರೇನು? ಪ್ರಜೆಗಳ ಪತಿ, ಅದೇ ಪ್ರಜೆಗಳ ಒಡೆಯ. ಅನೇನ ಪ್ರಸವಿಷ್ಯಧ್ವಂ, ದೊಡ್ಡ ಇದೆ, ಧ್ವ ಇದೆ, ಧ್ವಂ ಅಲ್ಲ, ಧ್ವಂ. ಪ್ರವಿಷಧ್ವಂ ಅಂದ್ರೆ ಸಮೃದ್ಧಿಯಾಗಿರುವಂತದ್ದು. ವಿಶ್ವಧ್ವಂ ಅಂತಂದ್ರೆ ಸಮೃದ್ಧವಾಗಿರುವಂಥದ್ದು. ಪ್ರಸವಿಷ್ಯಧ್ವಂ ಅಂತಂದ್ರೆ ಹೆಚ್ಚೆಚ್ಚು ಸಮೃದ್ಧವಾಗಿರುವಂಥದ್ದು. ಏಷ ಓಸ್ತ್ವಿಷ್ಟ ಕಾಮಧುಕ್. ಓಸ್ತ್ವಿಷ್ಟ ಕಾಮಧುಕ್ ಅಂದ್ರೆ ಇಲ್ಲಿ ಅಲ್ಲಿಂದ ಕೂಡಿ ತಗೊಂಡಿದ್ದಾರೆ. ಏಷ ವ, ಇಲ್ಲಿ ಎಷ್ಟು ಪದ ಅಂದ್ರೆ 4 ಪದ ಕೂಡಿದೆ. ವಹ ಓಸ್ತ್ವಿಷ್ಟ ಕಾಮಧುಕ್ದಲ್ಲಿ 4 ಪದ ಇದೆ. ವಹ ಅಸ್ತು ಇಷ್ಟ ಕಾಮಧುಕ್. ಹಾಗಾಗಿ ಕೂಡಿದಾಗ ಓಸ್ತ್ವಿಷ್ಟ ಕಾಮಧುಕ್. ನೀವು ಅದನ್ನ ರಾಗಬದ್ಧವಾಗಿ ಹೇಳುವಾಗ ಓಸ್ತ್ವಿಷ್ಟ ಕಾಮಧುಕ್ ಅಂತ ಹೇಳ್ಬೇಕು. ಇದರ ಅರ್ಥ ನೋಡೋದಾದ್ರೆ ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ಈ ಒಂದು ಸೃಷ್ಟ್ವ ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ಈ ಸಕಲ ಜೀವಿಗಳ ಪ್ರಭು ಏನ್ ಮಾಡ್ತಾನೆ? ಮನುಷ್ಯರ ಮತ್ತೆ ಈ ದೇವತೆಗಳ ಪೀಳಿಗೆಗಳನ್ನ
ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟ ಅಂತ. ಸಹಯಜ್ಞ ಅಂದ್ರೆ ಅದಕ್ಕಾಗಿ ಕಳಿಸಿಕೊಟ್ಟ. ಯಾರನ್ನ ಕಳಿಸಿಕೊಟ್ಟ? ಪ್ರಜೆಗಳನ್ನ, ದೇವತೆಗಳನ್ನ ಸೃಷ್ಟಿ ಮಾಡ್ದ. ಓಕೆ. ಮತ್ತೆ ಪ್ರಜಾಪತಿ ಅಂತ ಕೇಳಿದಾರೆ ಇಲ್ಲಿ, ಜೀವಿಗಳ ಒಡೆಯ ಅಂತ ಹೇಳಿ. ಸೊ ಹಾಗಾಗಿ ಈ ಮನುಷ್ಯರ ಮತ್ತೆ ದೇವತೆಗಳ ಪೀಳಿಗೆಗಳನ್ನ ವಿಷ್ಣುವಿಗಾಗಿ ಯಜ್ಞ ಮಾಡ್ಲಿಕ್ಕೆ ಕಳಿಸಿಕೊಟ್ಟ ಅಂತ. ಅನೇನ ಪ್ರಸವಿಷ್ಯಧ್ವಂ. ಪ್ರಸವಿಷ್ಯಧ್ವಂ ಅಂತಂದ್ರೆ ಹೆಚ್ಚು ಹೆಚ್ಚು ಸಮೃದ್ಧಿಯಾಗಿರಿ. ಹಾಗೆ ಯಾಕೆ ಎಲ್ಲರೂ ಕೂಡಿ ನೀವು ಯಜ್ಞ ಮಾಡಿದ್ರೆ ಏನಾಗ್ತೀರಾ? ಯಜ್ಞದಿಂದ ಎಲ್ಲರೂ ಸುಖವಾಗಿರಿ ಮಾಡಿ ಅಂತ. ಏಷ ವಸ್ತುಷ್ಟ ಕಾಮಧುಕ್. ಸೊ ಹೀಗೆ ಮಾಡೋದ್ರಿಂದ ನೀವು ಇಷ್ಟ ಕಾಮಗಳನ್ನ ಪಡಿತೀರಾ. ಇಷ್ಟ ಕಾಮಧುಕ್ ಅಂತ ಹೇಳಿ ವಸ್ತುಷ್ಟ ಇಷ್ಟ ಕಾಮಗಳನ್ನ ನೀವು ಪಡಿತೀರಾ. ಆಮೇಲೆ ನಿಮ್ಮ ಒಂದು ಮುಕ್ತಿ ಸಾಧನೆ ಕೈಗೂಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ, ಅಂದ್ರೆ ಕಾಮಧುಕ್ ಪ್ರದಾಯವಾಗುತ್ತೆ ಅಂತ. ಇಷ್ಟ ಕಾಮಗಳು ಪ್ರದಾಯವಾಗುತ್ತೆ, ನಿಮ್ಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಸ ಯಜ್ಞ ಪ್ರಜಾ ಸೃಷ್ಟ್ವಾ ಪುರವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ಓತಿಷ್ಠ ಕಾಮಧುಕ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವನಜಾ ಮೂರ್ತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಹಾಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷ ಪೋಸ್ತ್ವಷ್ಟ ಕಾಮಧುಕ್. ಹರೇ ಕೃಷ್ಣ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ವಿನೀತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವ್ಯಸ್ತಿಷ್ಠ ಕಾಮಧುಕ್. ಹರೇ ಕೃಷ್ಣ. ನೀವು ಇಲ್ಲಿ ಪ್ರಜಾಪತಿ ಅನ್ಬೇಕು ಒಂದು, ಇಲ್ಲಾಂದ್ರೆ ಪ್ರಜಾಪತಿ ಅನ್ಬೇಕು. ಪ್ರಜಾಪತಿ ಅಂತಂದ್ರೆ ಅದು ಅಲ್ಲಿ ತಪ್ಪಾಗುತ್ತೆ. ಪ್ರಜಾಪತಿ ಸ್ವಲ್ಪ ಕೇಳಿಸ್ಬೇಕು, ಇಲ್ಲಾಂದ್ರೆ ಪೂರ್ಣ ಕೇಳಿಸ್ಬೇಕು. ಪ್ರಜಾಪತಿ. ಸರಿ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಹ ಯಜ್ಞ ಪ್ರಜಾ ಸೃಷ್ಟಾ ಪುರೋವಾಚ ಪ್ರಜಾಪತಿ ಅನೇನ ಪ್ರವಿಷ್ಯಧ್ವಂ ಏಷ ಓತಿಷ್ಠ ಕಾಮಧುಕ್. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 10. ಸಹ ಯಜ್ಞಃ ಪ್ರಜಾ ವಸ್ತಃ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷ ಪೋಸ್ತಿವಷ್ಟ ಕಾಮಧುಕ್. ಓಸ್ತ್ವಿ ಸೌಖ್ಯ ತವತ್ತಿದೆ. ಸೌಖ್ಯ ತವತ್ತಿದೆ, ವವತ್ತಿದೆ. ಓಸ್ತ್ವಿಷ್ಟ ಕಾಮಧುಕ್. ಏಷ ಅಲ್ಲಿ ಮ ಹೇಳಬೇಡಿ, ಇಷ್ಟ ಆದ್ಮೇಲೆ ಮ ಹೇಳ್ಬೇಡಿ. ಓಸ್ತ್ವಿಷ್ಟ ಕಾಮಧುಕ್. ಹರೇ ಕೃಷ್ಣ. ಶ್ಲೋಕ 10. ಇಲ್ಲಿ ನೀವು ಬಿಡಿಸಿ ಹೇಳ್ಬಹುದು ಅದನ್ನ. ಹಾಗೆ ಇಲ್ಲಿ ಓಕೆ ಅರ್ಕಾವಳಿ ಬಂದಿದೆಯಲ್ಲ, ಅಲ್ಲಿ ನೀವು ಬಿಡಿಸ್ಲಿಕ್ಕಾಗ್ಲಿದ್ರೆ ವ ಅಸ್ತು ಇಷ್ಟ ಕಾಮಧುಕ್ ಅಂತ ಹೇಳ್ಬೋದು. ಇಲ್ಲಂದ್ರೆ ವ ಅಸ್ತು ಇಷ್ಟ ಅಸ್ತ್ವಿಷ್ಟ ಕಾಮಧುಕ್. ಅಸ್ತ್ವಿಷ್ಟ ಕಾಮಧುಕ್ ಅಂತ ಹೇಳ್ಬೋದು. ಹರೇ ಕೃಷ್ಣ. ಶ್ಲೋಕ 10. ಸ ಯಜ್ಞಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷ ಓಸ್ತಿಕ್ವ ಕಾಮಧುಕ್. ಓಸ್ತ್ವಿ ಕಾಮಧುಕ್.
ಓಸ್ತ್ವಿಷ್ಟ ಓಸ್ತ್ವಿಷ್ಟ ಕಾಮಧುಕ್ ಓಸ್ತ್ವಿಷ್ಟ ಕಾಮದುಃಖಂ ಏಷ ಓಸ್ತ್ವಿಷ್ಟ ಕಾಮಧುಕ್ ಓಸ್ತ್ವಿಷ್ಟ ಓಸ್ತಿಷ್ಟ ಮಾತಾಜಿ ಅಲ್ಲಿ ನಾಲ್ಕು ಕರೆಕ್ಟ್ ಬಂತು ನೋಡಿ. ಇಲ್ಲ ಈಗ ನೀವು ಬಿಡಿಸಿ ಹೇಳಿದ್ರಲ್ಲ ಕರೆಕ್ಟ್ ಬಂತು. ಓಸ್ತ್ವಿಷ್ಟ ಓಸ್ತಿಷ್ವ ಅಲ್ಲ ಅಷ್ಟ ಓಸ್ತಿಷ್ಟ ಓಸ್ತಿಷ್ಟ ಹ ಓಸ್ತಿಷ್ಟ ಓಸ್ತಿಷ್ಟ ಹಾಗೆ ಫಾಸ್ಟ್ ಆಗಿ ಹೇಳ್ತಾ ಹೋಗಿ. ಬರ್ಲಿಲ್ಲ ಅಂದ್ರೆ ಮೊದಲು ಒಂದೊಂದು ಶಬ್ದ ಅಕ್ಷರ ಹೇಳೋದು, ಆಮೇಲೆ ಪೂರ್ಣ ಪದವದ ಹೇಳೋದು. ಓಸ್ತ್ವಿಷ್ಟ 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 ಫಾಸ್ಟ್ ಆಗಿ ಹೇಳ್ತಾ ಹೋಗೋದು. ಓಸ್ತಿಷ್ವ ಕಾಮಧುಕ್ ಓಸ್ತಿಷ್ವ ಕಾಮಧುಕ್. ಹರೇ ಕೃಷ್ಣ. ಓಸ್ತ್ವಿ ಇನ್ನೊಮ್ಮೆ ನೋಡ್ಕೊಳ್ಳಿ ಇದನ್ನ. ಮತ್ತೆ 11ನೇ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 11ನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ದೇವಾನ್ ನಾಕೆ ವ್ಯಂಜನ ಇದೆ, ಅರ್ಥ ಹೇಳ್ಬೇಕು. ಭಾವಯತಾನೇನ ಹೇಳ್ಬೋದು, ಅದು ಅಷ್ಟು ನಿಮ್ಗೆ ಡಿಫಿಕಲ್ಟಿ ಅನ್ಸೋದಿಲ್ಲ. ನೆಕ್ಸ್ಟ್ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ಅವಾಪ್ಸ್ಯಥ ಪರಂ ಅವಾಪ್ಸ್ಯಥ. ಪರಮ ಅವಾಪ್ಸ್ಯಥ ಅನ್ಬೇಡಿ. ನಾವು ಯಾವಾಗ್ಲೂ ಕೂಡ ಅಲ್ಲಿ ಹಚ್ಚುವಾಗ ಹಿಂದಿನ ಪದ ವ್ಯಂಜನ ಆಗ್ಬಿಡುತ್ತೆ. ಹಿಂದಿನ ಪದ ವ್ಯಂಜನ ಆದ್ರೆ ಮುಂದಿನ ಪದ ಹಚ್ತೇವೆ. ಸಪೋಸ್ ಒಂದ್ ವೇಳೆ ಹಿಂದಿನ ಪದ ವ್ಯಂಜನ ಇರ್ಲಿಲ್ಲ ಅಂದ್ರೆ ಮುಂದಿನ ಪದ ಬರೋಲ್ಲ. ಪರಮ ವಾಪ್ಸ್ಯಥ ಪರಮ ವಾಪ್ಸ್ಯಥ. ಓಕೆ, ಸ ಒತ್ತಿದೆ, ಯ ಒತ್ತಿದೆ, ವಾಪ್ಸ್ಯಥ. ಸೊ ನೋಡಿ, ನೀವು ಹೇಗೆ ಹೇಳ್ತೀರಾ? ಪರಂ ಅವಾಪ್ಸ್ಯತ್ ಹೇಳ್ಬೇಕು ಒಂದು, ಇಲ್ಲಾಂದ್ರೆ ಪರಮ ವಾಪ್ಸ್ಯತ್ ಕೂಡಿ ಹೇಳ್ಬೇಕು ಇನ್ನೊಂದು. ಎರಡು ತರ ಹೇಳ್ಬೋದು. ಸೊ ಇದ್ರ ಅರ್ಥ ನೋಡೋದಾದ್ರೆ, ಈ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಅಂದ್ರೆ ದೇವತೆಗಳು, ಈಗಾಗ್ಲೇ ಹಿಂದೆ ಹೇಳಿರುವಂತದ್ದು, ದೇವತೆಗಳು ಯಜ್ಞದಿಂದ ಈ ದೇವತೆಗಳನ್ನ, ಮನುಷ್ಯರನ್ನ, ಈ ಎಲ್ಲ ಪೀಳಿಗೆಗಳನ್ನ ವಿಷ್ಣುವಿಗಾಗಿ ನೀವು ಯಜ್ಞವನ್ನ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಂತೆ. ಹಾಗಾಗಿ ಈ ಯಜ್ಞಗಳಿಂದ ಯಾರು ಈ ದೇವತೆಗಳು ಸಂತುಷ್ಟರಾಗ್ತಾರೆ ಅಂತ. ಸಂತುಷ್ಟರಾದ ದೇವತೆಗಳು ನಿಮ್ಮನ್ನ ಸಂತೋಷ ಪಡಿಸ್ತಾರೆ. ದೇವಾನ್ ಭಾವಯತಾನೇನ ಅಂದ್ರೆ ದೇವತೆಗಳು ತೃಪ್ತಿಗೊಳ್ತಾರೆ. ಎದರಿಂದ? ಯಜ್ಞದಿಂದ. ಸೊ ತೇ ದೇವ ಭಾವಯಂತು ವಃ. ಸೊ ದೇವತೆಗಳು ಯಜ್ಞ ಮಾಡೋದ್ರಿಂದ ದೇವತೆಗಳು ತೃಪ್ತಿ ಹೊಂದ್ತಾರೆ. ದೇವತೆಗಳು ತೃಪ್ತಿ ಹೊಂದೋದ್ರಿಂದ ದೇವತೆಗಳು ಸಂತೋಷ ಪಡ್ತಾರೆ ಅಂತ ಅದ್ರ ಅರ್ಥ. ಭಾವಯಂತು ವಃ ಅಂದ್ರೆ ಸಂತೋಷ ಪಡ್ತಾರೆ. ಆಮೇಲೆ ಪರಸ್ಪರಂ ಭಾವಯಂತಹ ಎಂತಹ ಹೀಗೆ ದೇವತೆಗಳ ಹೀಗೆ ಪರಸ್ಪರ ಸಹಕಾರದಿಂದ ಶ್ರೇಯ ಪರಂ ಅವಾಪ್ಸ್ಯಥ. ಹೀಗೆ ದೇವತೆಗಳ ಸಹಕಾರದಿಂದ ಎಲ್ಲರಿಗೂ ಕೂಡ ಸಮೃದ್ಧಿ ಉಂಟಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಉದಾಹರಣೆಗ ವರುಣ, ಮಳೆ ಬಂತು. ಮಳೆ ಬಂದ್ರೆ ಭೂಮಿ ತಾಯಿಗೆ ಒಂದು ಸಂತೋಷ, ಮತ್ತೆ ಜೊತೆಗೆ ಬೆಳೆ ಬರುತ್ತೆ. ಆ ಬೆಳೆ ಬಂದ ಮೇಲೆ ಫಸ್ಟ್ ನಾವು ಯಾರಿಗೆ ಕೊಡ್ಬೇಕು? ಭಗವಂತನಿಗೆ ಕೊಡ್ಬೇಕು. ಭಗವಂತನಿಗೆ ಹೇಗ್ ಕೊಡೋದು? ಯಜ್ಞದ ಮೂಲಕ ಕೊಡ್ಬೇಕು. ಹೇಗೆ? ಹವೀಜದ ರೂಪದಲ್ಲಿ ಅಗ್ನಿಯಲ್ಲಿ ಹಾಕಿದಾಗ ಅದು ಭಗವಂತನ ಬಾಯಿ ಇದ್ದ ಹಾಗೆ ಭಗವಂತನಿಗೆ ತಲುಪುತ್ತೆ ಅಂತ ಅರ್ಥ. ಸೊ ಹಾಗೆ ಭಗವಂತನಿಗೆ ಅದು ಹೋಗುತ್ತೆ. ಅವಾಗ ಭಗವಂತ ತೃಪ್ತಿಕೊಳ್ತಾನೆ. ಆಮೇಲೆ ದೇವತೆಗಳಿಗೆ ಸಂತೋಷವಾಗ್ತಾರೆ. ಭಗವಂತ ಕೊಟ್ರೆ ದೇವತೆಗಳು ಸಂತೋಷ ಹೊಂದ್ತಾರೆ. ಸಂತೋಷ ಹೊಂದಿ ಮತ್ತೆ ಮತ್ತೆ ಮಳಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದೊಂದು ಸರ್ಕಲ್. ಹೀಗೆ ಯಜ್ಞ ಚಕ್ರ ಅಂತ ಹೇಳಿ ಕರೀತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಅಂಕಿತ್ ಡಿಪಿ ಪ್ರಭುಜಿನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಾ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ಸಾರಿ ಅಂಕಿತ ಇದ್ದಾನೆ. ಸರಿ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಃ
ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಹರೇ ಹರೇ ಕೃಷ್ಣ. ಚೈತನ್ಯ ನವೀನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ ಭಾವಯಂತಹ ಹೇಳ್ಬೇಕಾ? ಹರೇ ಕೃಷ್ಣ ಮಾತಾಜಿ. ಪರಸ್ಪರಂ ಭಾವಯಂತಹ ಅಂತ ಹೇಳ್ಬೇಕಾ ಮಾತಾಜಿ? ಹೌದು, ಭಾವಯಂತ. ಇಲ್ಲಿ ಭಾವಯಂತಹ ಅಂತ ಹೇಳ್ಬೇಕು. ಅಲ್ಲಿ ನೋಡಿ 8 ಪದ 8 ಅಕ್ಷರ ಆಗಿದೆ ತಾನೆ. ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಓದ್ಲಿಕ್ಕೆ ಬರುತ್ತಂದ್ರೆ ಎಂತ ಅರ್ಧ ಹೇಳ್ಬೇಕು. ಆಕ್ಚುಲಿ ಫುಲ್ ಹೇಳ್ಬಾರ್ದು ತಹ ಅಂತ. ನೀವು ಬಿಗಿನರ್ಸ್ ಇದ್ದಾಗ ಹೇಳ್ಬೇಕು. ನಾ ಹೇಳಿಲ್ಲ ಅಂದ್ರೆ ನೀವೇನ್ ಹೇಳ್ಬಿಡ್ತೀರಾ, ಅಲ್ಲಿ ಎಂತ ಅಂತ ಹೇಳ್ಬಿಟ್ಬಿಡ್ತೀರಾ. ಯಾಕಂದ್ರೆ ಅವರು ಹೇಳ್ತಾ ಇಲ್ಲಲ್ಲ, ಹಾಗಾಗಿ ಎಂತ ಬರುತ್ತೆ ಅಂತ ಎಂತ ಅಂತ ಹೇಳ್ತೀರಾ. ನಾ ಈಗ ಹೇಳುವಾಗ ನಿಮ್ಗೆ ಅದು ಕಾಣಿಸಲ್ಲ, ಕೇಳಲ್ಲ. ಎಂತ ಎಂತ ಕೇಳಿಸಲ್ಲ ಕೆಲವೊಬ್ರಿಗೆ. ಅದು ಬಿಟ್ಬಿಡ್ತಾರೆ, ಸ್ವಲ್ಪ ಉಚ್ಚಾರಣೆ ಇರೋ ಬಿಟ್ಬಿಡ್ತಾರೆ. ಭಾವ ಎಂತ ಅಂತ ಹೇಳ್ತಾರೆ. ಸೊ ನೀವು ಶ್ಲೋಕಗಳನ್ನ ಪಠಿಸ್ತಾ ಇದ್ರೆ ಭಾವಯಂತ ಅಂತ ಮಾತ್ರ ಹೇಳಿ. ಸೊ ಪ್ರಾಕ್ಟಿಷನರ್ ಇದ್ರೆ ಭಾವಯಂತಹ ಅಂತ ಹೇಳಿ. ಬಟ್ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಏನು ಅಂತಂದ್ರೆ ಅಲ್ಪ ಮಾತ್ರ ಉಚ್ಚಾರಣೆ ಮಾಡ್ಬೇಕು, ಎಂತ ಅಂತ. ಬಾಲಸರ್ಪಸ್ಯ, ಅದೇನು ಬಾಲಸರ್ಪ ಹೇಳುತ್ತಲ್ಲ ಆ ಹೇಳ್ಬೇಕು ಅಷ್ಟೇ, ಅದು ಅದೇ ಕರೆಕ್ಟ್. ಸರಿ, ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 11. ದೇವಾನ್ ಭಾವಯತಾನೇನ ಯೇ ದೇವ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾಯ್ತು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 12ನೇ ಶ್ಲೋಕ. ಇಷ್ಟಾನ್ ಭೋಗಾನ್ ಹಿ ಓ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೆ ತೇನ ಏವ ಸಃ. ಇಷ್ಟಾನ್ ಭೋಗಾನ್ ಹಿ ಓ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ. ಕಲಿಯೋರು ಭಾವಿತಾಹ ಅಂತ ಕಲೀರಿ. ಎಲ್ಲರಿಗೂ ಬರೋರು ಯಜ್ಞ ಭಾವಿತ. ನನ್ಗೆ ಗೊತ್ತಾಗತ್ತೆ ನೀವು ಹೇಳುವಾಗ ಯಾರು ಭಾವಿತ ಹೇಳಿದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಸೊ ಯಾರು ಅದನ್ನ ಹೇಳೋದಿಲ್ವೋ ಅವಾಗ ನಾ ಮತ್ತೆ ಅವ್ರಿಗೆ ತಾಹ ಅಂತ ಹೇಳ್ತೇನೆ. ನೀವ್ ಹೇಳಿಲ್ಲ ಅಂದ್ರೆ ನಾನು ಹೇಳ್ತೇನೆ ಹಾಗೆ ಹೇಳಲಿಕ್ಕೆ. ಯಜ್ಞ ಭಾವಿತಾಹ ಹೇಳ್ಬೋದು. ಯಜ್ಞ ಭಾವಿತ. ತೈರ್ದತ್ತಾನ ಪ್ರದಾಯೈಭ್ಯೋ. ತೈರ್ದತ್ತ, ಇಲ್ಲಿ ಈ ತೈರ್ದತ್ಯಾನ ಬಿಡಿಸಿದಾಗ 4 ಪದಗಳಾಗತ್ತೆ. ತೈಹಿ ದತ್ತಾನ್, 2 ಕೂಡಿದಾಗ ತೈರ್ ದತ್ತಾನ್. ದಕ್ಕೆ ಅರ್ಕಾವಳಿ ಇರೋದ್ರಿಂದ ಮೊದಲು ಹೇಳ್ಬೇಕು. ತೈರ್ ದ ತಾ. ಆಮೇಲೆ ತೈರ್ ದತ್ತಾನ್ ಅಪ್ರದಾಯ ಅರ್ಪಿಸದೆ. ಅಪ್ರದಾಯ ಅಂದ್ರೆ ಅರ್ಪಿಸದೆ. ಮತ್ತೆ ಇನ್ನೊಂದು ಪದ ಬರುತ್ತೆ ಏಭ್ಯ ಅಂತ. ಏಭ್ಯ ಅಂತಂದ್ರೆ ಅಲ್ಲಿ ಮೇಲೆ ಹೇಳ್ತಾ ಇರುವಂತದ್ದು ಇವರಿಗೆ ಅಂತ. ಇವರಿಗೆ ಅಂದ್ರೆ ಯಾರಿಗೆ? ದೇವತೆಗಳಿಗೆ ಹೇಳ್ತಾ ಇರುವಂತದ್ದು ಅದು. ಏಭ್ಯ ಅವರಿಗೆ ಅಂದ್ರೆ ದೇವತೆಗಳಿಗೆ. ತೈರ್ದತ್ತಾನ್ ಅಪ್ರದಾಯೇಭ್ಯೋ. ನಿಮ್ಗೆ ಕೂಡಿ ಹೇಳಿಕ್ ಬರ್ಲಿಲ್ಲ ಅಂದ್ರೆ ಕೂಡಿ ಹೇಳೋದಾದ್ರೆ ನೋಡಿ ಟ್ರೈ ಮಾಡಿ. ತೈರ್ದತ್ತಾನ್ ಪ್ರದಾಯೇಭ್ಯೋ, ಇಲ್ಲಾಂದ್ರೆ ತೈರ್ದತ್ತಾನ್ ಅಪ್ರದಾಯೇಭ್ಯೋ. 2 ಪದ ಮಾಡಿ. ತೈರ್ದತ್ತಾನ್ ಅಪ್ರದಾಯೈಭ್ಯೋ. ಯೈಭ್ಯೋ, ಯೈಕೆ ಐ ಚಿಹ್ನೆ ಇದೆ, ಹಾಗಾಗಿ ಯೈ ಹೇಳ್ಬೇಕು. ತೈರ್ದತ್ತಾನ್ ಅಪ್ರಾಯೈಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಅರ್ಥ, ಇಷ್ಟಾನ್ ಭೋಗಾನ್ ಹಿ ಓ ದೇವಾ. ಇಷ್ಟಾನ್ ಭೋಗಾನ್ ಅಂತಂದ್ರೆ, ಇಷ್ಟಾನ್ ಅಂದ್ರೆ ಅಪೇಕ್ಷಿಸಿರುವಂತದ್ದು, ಭೋಗಾನ್ ಅಂತಂದ್ರೆ ಭೋಗಿಸುವಂತದ್ದು ಅಂತ. ಅವಶ್ಯಕತೆಗಳು, ಜೀವನಕ್ಕೆ ಕೆಲವೊಂದು ಅವಶ್ಯಕತೆಗಳಿರುತ್ತೆ ಒಬ್ಬ ವ್ಯಕ್ತಿಗೆ. ಸೊ ಅಂತ ಅವಶ್ಯಕತೆಗಳನ್ನ ಪೂರೈಸ್ಲಿಕ್ಕೆ ಹೊಣೆ ಹೊತ್ತಿರುವಂತವ್ರು ಯಾರು? ದೇವಾದಾಸ್ಯಂತೆ. ಅಂದ್ರೆ ದೇವತೆಗಳು ಅದರ ದಾಸರು ಅಂತ, ಅಂದ್ರೆ ಭಗವಂತನ ಪ್ರತಿನಿಧಿಗಳು ಅಂತ.
ಅಂದ್ರೆ ನಮ್ಮ ಮನುಷ್ಯರಿಗೆ ಏನೇನು ಬೇಕುಗಳ ಅವಶ್ಯಕತೆಗಳಿರುತ್ತೋ, ಯಾವ ಬೇಕುಗಳ ಅವಶ್ಯಕತೆಗಳು ಮೂಲಭೂತ ಅಂದ್ರೆ ಸಂಪನ್ಮೂಲಗಳು. ಉದಾಹರಣೆಗೆ ಈಗ ನಮ್ಗೆ ಆಹಾರ ಬೇಕು, ಗಾಳಿ ನಮ್ಗೆ ಬೇಕೇ ಬೇಕು ಅಲ್ಲ, ಸೊ ಇವ್ ನೀರು ಬೇಕೇ ಬೇಕು. ಸೊ ಇವುಗಳನ್ನ ಹೊಣೆ ಹೊತ್ತಿದ್ದಾರೆ ಯಾರು? ದೇವತೆಗಳು ಕೊಡ್ಲಿಕ್ಕೆ. ಸೊ ಅಂತವ್ರಿಗೆ ಈಗ ನಾವು ಯಜ್ಞ ಕೊಡೋದ್ರಿಂದ ಈ ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾರೆ ಅಂತ ಅರ್ಥ. ಯಜ್ಞ ಭಾವಿತಾಹ, ಯಜ್ಞ ಮಾಡೋದ್ರಿಂದ ಈ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನ, ಈ ಒಂದು ಸಂಪನ್ಮೂಲಗಳನ್ನ ದೇವತೆಗಳು ನಮ್ಗೆ ಪೂರೈಸ್ತಾರೆ. ಯಾಕಂದ್ರೆ ಅವರು ಅದ್ರ ಹೊಣೆ ಹೊತ್ತಿದ್ದಾರೆ. ಹಾಗಾಗಿ ದಾಸ್ಯ ಅಂತ ಹೇಳಿರುವಂತದ್ದು. ಹೊಣೆ ಹೊತ್ತಿರೋದು ಅಂದ್ರೆ ಅವರು ನಮಗೆ ನೀಡ್ತಾರೆ ಅಂತ, ದೇವತೆಗಳು ನೀಡ್ತಾರೆ ಅಂತ. ದೇವ ದಾಸ್ಯಂತೆ, ದೇವತೆಗಳು ಕೊಡ್ತಾರೆ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಅಂದ್ರೆ ಒಂದ್ ವೇಳೆ ನಾವೇನಾದ್ರೂ ಅವರು ಕೊಟ್ಟಿರುವಂತ ವಸ್ತುಗಳನ್ನ ಅವ್ರು ನಮ್ಗೆ ಕೊಡ್ತಾರೆ, ಅವ್ರಿಗೆ ಅರ್ಪಿಸದೇ ಇದ್ರೆ ಏನಂತಾರೆ ಅಂತವನಿಗೆ? ಯೋ ಭುಂಕ್ತೆ ತೇನ ಏವ ಸಹ. ಸೊ ಅಂತವನಿಗೆ ಕಳ್ಳ ಅಂತ ಕರೀತಾರೆ ಅಂತ. ಯಾಕಂದ್ರೆ ನಾವು ಅವ್ರಿಗೆ ಅರ್ಪಿಸ್ತಾ ಇಲ್ಲ. ಅರ್ಪಿಸ್ದೆ ನಾವಷ್ಟೇ ಅದನ್ನ ಉಪಯೋಗಿಸ್ತಾ ಇದ್ದೇವೆ ಅಂತಂದ್ರೆ ಅವರಿಂದಾನೇ ತಗೊಂಡ್ಬಿಟ್ಟು ಅವ್ರಿಗೇನೆ ಕೊಡದೆ ನಾವು ಕೇವಲ ಬಚ್ಚಿಟ್ಟಂತ, ಅಂದ್ರೆ ನಾವು ಅವರಿಂದ ಕಸ್ಕೊಂಡಂತ ಕಳ್ಳರಾಗ್ತೀವಿ ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಗಾಯತ್ರಿ ಯಾರು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಇವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಕ್ತೆ ಸ್ಥೇನ ಏವ ಸಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತ ತೈದರ್ಥಾನ್ನ ಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಾ. ಹರೇ ಕೃಷ್ಣ. ಗೀತಾ ಕೊಡೇಕಲ್ ಮಾತಾಜಿ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಹರೇ ಕೃಷ್ಣ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ಪ್ರಣಾಮ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಅಪ್ರದಾಯೇಭ್ಯೋ ಯೋ ಭುಕ್ತೆ ಸ್ಥೇನ ಏವ ಸಹ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 5 ಜನ ಆದ್ರ. ಹರೇ ಕೃಷ್ಣ. ಇನ್ನೊಂದು ತಗೊಳ್ಳೋಣ ಮಾತಾಜಿ. ಶ್ಲೋಕ ಸಮಯ ಆಗಿದೆ. ತಗೊಳ್ಳಿ ಒಂದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ವಘಂ ಪಾಪಾಃ ಪಚಂತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶಿನಃ ಸಂತೋ. ಯಜ್ಞಶಿಷ್ಟ ಅಂತಂದ್ರೆ ಯಜ್ಞ ಮಾಡಿದ್ಮೇಲೆ ಏನು ಆಹಾರವನ್ನ ಸ್ವೀಕರಿಸ್ತೀವೋ ಅದನ್ನ ಯಜ್ಞಶಿಷ್ಟ ಅಂತ ಕರೀತಾರೆ. ಆಶಿನಃ, ಆ ಒಂದು ಯಜ್ಞಶಿಷ್ಟವನ್ನ ದಲ್ಲಿ ಆಚರಣೆ ನಂತರ ಸ್ವೀಕರಿಸಿದ ಆಹಾರವನ್ನ ತಿಂದವರು ಅಂತ ಹೇಳಿ. ಆಶ್ನಃ ಅಂತಂದ್ರೆ ತಿಂದವರು. ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಅಂದ್ರೆ ಅಂತವರು ಸಂತಹ ಅಂತ ಕೇಳ್ತಾ ಇದ್ದಾರೆ. ಸಂತಹ ಅಂತಂದ್ರೆ ಭಕ್ತರು. ಅಂತ ಭಕ್ತರು ಮುಚ್ಚಂತೆ
ಅಂದ್ರೆ ಬಿಡುಗಡೆ ಪಡಿತಾರೆ. ಎದರಿಂದ ಬಿಡುಗಡೆ ಪಡಿತಾರೆ? ಸರ್ವ ಕಿಲ್ಬಿಷೈಹಿ. ಕಿಲ್ಬಿಷೈಹಿ ಅಂದ್ರೆ ಸರ್ವ, ಇಲ್ಲಿ 2 ಪದ ಇದೆ, ಸರ್ವ ಮತ್ತೆ ಕಿಲ್ಬಿಷೈಹಿ. ಸರ್ವ ಅಂದ್ರೆ ಎಲ್ಲ ವಿಧವಾದ, ಕಿಲ್ಬಿಷೈಹಿ ಅಂದ್ರೆ ಪಾಪಗಳಿಂದ ಮುಕ್ತಿ ಪಡಿತಾರೆ. ಸೊ ಯಾರು ಯಜ್ಞ ಆಚರಣೆ ಮಾಡ್ತಾರೋ ಅವರು ಆಹಾರವನ್ನ ಸ್ವೀಕರಿಸ್ತಾರೆ. ಯಜ್ಞದ ಶಿಷ್ಟ ಅಂತ ಕರೀತಾರೆ ಇದಕ್ಕೆ. ಸ್ವಂತ ಆಹಾರವನ್ನ ತಿಂದ ಭಕ್ತರು ಎಲ್ಲ ಪಾಪಗಳಿಂದ, ಸರ್ವ ಕಿಲ್ಬಿಷೈಹಿ, ಎಲ್ಲ ಪಾಪಗಳಿಂದ ಮುಚ್ಚಂತೆ ಬಿಡುಗಡೆ ಪಡಿತಾರೆ. ಭುಂಜತೆ ತೇ ತ್ವಘಂ ಪಾಪ. ಸೊ ಇಲ್ಲಿ ಯಾರು ಈ ತರ ಮಾಡೋದಿಲ್ವೋ, ಹೇಗೆ ಮಾಡೋದಿಲ್ಲ? ಯಜ್ಞ ಶಿಷ್ಟವನ್ನ ಆಹಾರವನ್ನ ಯಜ್ಞಕ್ಕೆ ಕೊಡೋದಿಲ್ಲ. ಸೊ ಕೊಟ್ಟಂತ ಆಹಾರವನ್ನ ಸ್ವೀಕರಿಸೋದಿಲ್ಲ, ಕೇವಲ ತಾವೇ ಸ್ವೀಕರಿಸ್ತಾರೋ ಹಾಗೆ. ಯಾರು ಯಜ್ಞಕ್ಕೆ ಯಜ್ಞಶೇಷ ಏನು ಬಂದಂತ ಆಹಾರವನ್ನ ಯಜ್ಞಕ್ಕೆ ಕೊಡದೆ ತಮ್ಮ ವೈಯಕ್ತಿಕ ಸಂತೋಷಕ್ಕಾಗಿ ಭುಂಜತೆ ತ್ವಘಂ ಪಾಪ ಪಂಚಾತ್ಮ ಕಾರಣಾತ್, ಪಂಚಂತಿ ಅಂತ ಹೇಳಿ, ಪಂಚಂತ್ಯ ಅಂತಂದ್ರೆ ಪಂಚಂತಿ ಅಂತ. ಸೊ ಆಹಾರವನ್ನ ಸಿದ್ಧಪಡಿಸುವರು ಯಾವ್ದಕ್ಕಾಗಿ? ಆತ್ಮ ಕಾರಣಾತ್, ಇಂದ್ರಿಯ ತೃಪ್ತಿಗಾಗಿ ಆ ಆಹಾರವನ್ನ ಅವರು ಪಾಕ ಮಾಡ್ತಾರೋ ಅಥವಾ ಸ್ವೀಕರಿಸ್ತಾರೋ ಅಂತವ್ರು ಭುಂಜತೆ ತ್ವಘಂ ಪಾಪ, ಅವರು ಪಾಪವನ್ನ ಉಣ್ತಾರೆ ಅಂತ. ಸೊ ಯಜ್ಞವನ್ನ ಮಾಡಿ ಯಜ್ಞ ಶಿಷ್ಟವನ್ನ ತಿಂದಂತ ಭಕ್ತರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ. ಸೊ ಯಾರು ಆಹಾರವನ್ನ ತನ್ನ ಸ್ವಂತಕ್ಕಾಗಿ ಸಿದ್ಧಪಡಿಸ್ತಾರೋ, ಪಾಕ ಮಾಡ್ಕೊಳ್ತಾರೋ, ಸೊ ಅಂತವ್ರು ಖಂಡಿತವಾಗಿಯೂ ಕೂಡ ಪಾಪವನ್ನೇ ಉಣ್ತಾರೆ ಅಂತ ಹೇಳಿ ಅದರ ಅರ್ಥ. ಅಟೆಂಡೆನ್ಸ್ ಲಿಂಕ್ ಹಾಕಿದರೆ ನೋಡಿ, ಎಲ್ರು ಅಟೆಂಡೆನ್ಸ್ ಹಾಕಿ ಕಂಟಿನ್ಯೂ ಮಾಡಿ ಮಾತಾಜಿ. ಇದನ್ನ ಎಲ್ರಿಗೂ ಹೇಳಿಸ್ಬಿಡಿ. ಇದು ಒಂದು ಶ್ಲೋಕ, ಕೊನೆಯ ಶ್ಲೋಕ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಃ ತೇ ಪಚ್ಯಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜೇತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇಲ್ಲಿ ನಿಮ್ಗೆ ಪಚಂತ್ಯಾತ್ಮ ಕಾರಣಾತ್ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪಚಂತಿ ಆತ್ಮ ಕಾರಣಾತ್ ಅಂತ ಹೇಳಿ. ಪಚಂತಿ ಆತ್ಮ ಕಾರಣಾತ್, ಪಚಂತಿ ಆತ್ಮ ಕಾರಣಾತ್. ಆತ್ಮ ಕಾರಣಾತ್. ಯಜ್ಞ ಶಿಷ್ಟಾಶಿನ್, ಇಲ್ಲಿ ಯಜ್ಞ ಶಿಷ್ಟಾಶಿನ್ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಜ್ಞಶಿಷ್ಟ ಆಶಿನಃ ಅಂತ ಹೇಳ್ಬೋದು. ಯಜ್ಞಶಿಷ್ಟ ಆಶಿನ್. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕ್ಲಿಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚ್ಯಂತ್ಯಾತ್ಮ ಕಾರಣಾತ್. ಮಧುರಾ ವೆಂಕಟೇಶ್ ಮಾತಾಜಿ. ಧನ್ಯವಾದಗಳು. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾನಸಾದೇವಿ ಮಾತಾಜಿ. ಮಾನಸಾ ರಮೇಶ್ ಮಾತಾಜಿ. ಶ್ಲೋಕ 13. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟ
ಶಿಶಿಷ್ಟಾಶಿನಃ ಸಂತೋ ಯಜ್ಞಶಿಶಿಷ್ಟಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಜಂತೆ ತ್ವೇ ತ್ವಂಗಂ ಪಾಪಃ ಯೇ ಪಚ್ಯಂತಾತ್ಮಕಾರಣಾತ್. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಈಗ ಶ್ಲೋಕ 13. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣ ಪಚಂತ್ಯಾತ್ಮಾತ್ ಕಾರಣಾತ್. ಪಚಂತ್ಯಾತ್ಮ ಅಷ್ಟೇ, ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಓದ್ಲಾ ಮಾತಾಜಿ. ಮಾತಾಜಿ? ನಂದಿನಿ ಸೀನಪ್ಪ ಮಾತಾಜಿ. ಓದ್ಲಾ? ನಂದಿನಿ ಕೃಷ್ಣ ಸೀನಪ್ಪ ಮಾತಾಜಿ. ಮಾತಾಜಿ ಬರ್ತೀನಿ ಇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಶಿಷ್ಟಾಸಿನಃ ಸ್ವಂತೋ ಮುಂಚಂತೆ ಸರ್ವಕಿಲ್ಬಿಷೈ. ಮುಂಚಂತೆ ಅಲ್ಲ, ಮುಚ್ಚಂತೆ. ಮೂ ಮುಂದೆ ಇದಿಲ್ಲ ಅನುಸ್ವರ, ಚ ಮುಂದೆ ಇದೆ. ಮುಚ್ಚಂತೆ. ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗನಂ ಪಾಪಃ ಯೇ ತ್ವಗನಮಲ್ಲ, ತ್ವಗಂ. ತ್ವಗಂ ಅಷ್ಟೇ. ತ್ವಗಂ ಪಾಪಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಶ್ರೀನಿವಾಸ್. ಹರೇ ಕೃಷ್ಣ. ಶ್ಲೋಕ ಪ್ರಾರ್ಥನೆ 13. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಜಂತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲ ಬಿಯ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ತ್ವಗಂ ಪಾಪಃ ಯೇ ಪಂಚಾತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ನರ್ಮದಾ ಶ್ರೀನಿವಾಸ್. ಹೇಳ್ದೆ ಮಾತಾಜಿ ಇವಾಗ. ಹೇಳಿದ್ರ? ಹೇಳ್ದೆ. ಆಯ್ತು. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಆಯ್ತು ಮಾತಾಜಿ ನಿಮ್ದು. ಓಕೆ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಯಾಮಲಾ ಮಾತಾಜಿ. ಯಜ್ಞಶಿಷ್ಟಾಸಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದ್ದಾನೆ ಮಾತಾಜಿ. ಹರೇ ಕೃಷ್ಣ. ಈಗ ನೀವು ಮಾತಾಡೋದು ಕೇಳಿಸ್ತಾ ಇದೆ, ಹೇಳಿ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟಾಸಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಜಂತೆ ತೇ. ಮಾತಾಜಿ ಹೊರಟೋಯ್ತು ಮಾತಾಜಿ. ಸ್ಕ್ರೀನ್ ಹೊರಟೋಯ್ತು. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಅದು ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ. ಒಂದ್ ನಿಮಿಷ ಬರುತ್ತೆ. ನೆಟ್ವರ್ಕ್ ವೇರಿಯೇಷನ್ ಇದೆ. ನಾನ್ ಮಾಡ್ಲಾ ಮಾತಾಜಿ? ಆಯ್ತು, ಇಲ್ಲ ಮಾಡ್ತೀನಿ. ಬಂತು ನೋಡಿ. ಬಂತು ಮಾತಾಜಿ. ಅದ್ರ 13ನೇದಿದೆ. ಇದೆಲ್ಲ ಮಾತಾಜಿ, ಬೇರೆ ಬೇಡ, ಇದೇ ಸಾಕು. ಅಲ್ಲ ಮಾತಾಜಿ, ಅದಲ್ಲ ಹೇಳಿದ್ ಬೇರೆದಲ್ಲ.
ಹಾ ಕರೆಕ್ಟ್ ಇದೆ. ಹಾ ಹೇಳಿ ಹೇಳಿ. ಹೇಳ್ತಾ ಇದ್ದು ಶ್ಲೋಕ 13 ಯಜ್ಞಶಿಷ್ಟಾಸಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೇ ಭುಜಂತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸುಷ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ಅದನ್ನ ತಪ್ಪೇ ಹೇಳಿದ್ರಿ. ಅಲ್ಲಿ ಭುಜಂತೆ ಅಂತ ಹೇಳಿದ್ರಿ, ಭುಂಜತೆ. ಹರೇ ಕೃಷ್ಣ ಮಾತಾಜಿ. ಭುಂಜತೆ ಸರಿಯಾಯ್ತಾ ಮಾತಾಜಿ? ಭುಂಜತೆ. ಹಾ ಭುಂಜತೆ. ಸರಿ. ತ್ವಗಂ ಪಾಪಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮತ್ತೆ. ಹೇಳದ ಮಾತಾಜಿ. ಹಾ ಹೇಳಿ ಮಾತಾಜಿ. ಯಜ್ಞಶಿಷ್ಟಾಶೀನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಷೇ ಭುಜಂತೆ ತೇ ತ್ವಗಂ ಪಾಪಃ ಯೇ ಪಂಚಾತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ಓಕೆ ಮಾತಾಜಿ. ಯಜ್ಞಶಿಷ್ಟಾಶಿನಃ ಸಂತೋ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಃ ಕಿಲ್ಬಿಷೈಷಿ ಮುಚ್ಚಂತೆ ಸರ್ವಕಿಲ್ಬಿಷೈಷಿ ಕಿಲ್ಬಿಷೈಹಿ. ಅದು ವಿಸರ್ಗ ಇದೆ. 2 ಡಾಟ್ ಕಾಣ್ತಾ ಇದೆಯಾ ನಿಮ್ಗೆ? ಅದಕ್ಕೆ ವಿಸರ್ಗ ಅಂತಾರೆ. ಅಲ್ಲಿ ಐ ಬಂದ್ರೆ ಹೈ ಆಗತ್ತೆ. ಶೈಹಿ. ಭುಂಜತೆ ತ್ವಗಂ ಪಾಪಃ ಯೇ ಪಚಂತ್ಯ. ಸಾರಿ, ನೀವು ಬಿಡಿಸಿ ಹೇಳಿ, ನಿಮ್ಗೆ ಇದಾಗುತ್ತೆ. ನೀವು ಇದಕ್ಕೆ ಪಚಂತಿ ಅಂತ ಹೇಳಿ. ಯೇ ಪಚಂತಿ ಆತ್ಮಕಾರಣಾತ್. ಕೂಡಿ ಬಂದ್ರೆ ಕೂಡಿ ಹೇಳಿ. ಪಚಂತ್ಯಾತ್ಮ ಕಾರಣಾತ್. ಎರಡು ಬರುತ್ತೆ. ಸರಿ, ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮತ್ತೆ ನೆಕ್ಸ್ಟ್. ಹರೇ ಕೃಷ್ಣ. ವನಜ ಮಾತಾಜಿ. ಹರೇ ಕೃಷ್ಣ. ವನಜ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಜ್ಞಶಿಷ್ಟಾಶಿನಃ ಸಂತ್ ಮಾತಾಜಿ ಇದೆ ಅಲ್ವಾ? ಯಜ್ಞಶಿಷ್ಟಾಶಿನಃ ಸಂತೋ ಮುಂಜಂತೆ ಸರ್ವಕಿಲ್ಬಿಷೈ ಭುಂಜಂತೆ ತೇ ತ್ವಗಃ ಪಾಪ ಯೇ ಪಂಚಾತ್ಮ ಕಾರಣಾತ್. ಪಚಂತ್ಯ ಮಾತಾಜಿ. ಪಚಂತ್ಯಾತ್ಮ. ಯೇ ಪಚಂತ್ಯಾತ್ಮ ಕಾರಣಾತ್. ವಿನಿತಾ ಶೆಟ್ಟಿ ಮಾತಾಜಿ. ಶ್ಲೋಕ 13 ಯಜ್ಞಶಿಷ್ಟಾಶಿನಾ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಜಂತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಮಾತಾಜಿ. ಶ್ಲೋಕ 13 ಯಜ್ಞಶಿಷ್ಟಾಶಿನಾ ಸಂತೋ ಮುಚ್ಯತೆ ಸರ್ವಕಿಲ್ಬಿಷೈ ಭುಜಂತೆ ತೇ ತ್ವಗ ಪಾಪಃ ಯೇ ಪಂಚತಾತ್ಮಾತ್ಮ ಕಾರಣಾತ್. ಹರೇ ಕೃಷ್ಣ. ಹರೇ ಕೃಷ್ಣ. ಪಚಂತ್ಯಾತ್ಮ ಮಾತಾಜಿ. ಪಚಂತ್ಯಾತ್ಮ ಕಾರಣಾತ್. ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ವಿ ಮಂಗಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13 ಯಜ್ಞಶಿಷ್ಟಾಶೀನಂ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಜ್ಯತೆ ತೇ ತಗ್ನ ಪಾಪಂ ಯೇ ಪಂಚಾತ್ಮ ಕಾರಣಾತ್. ಹರೇ ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಪಚಂತ್ಯಾತ್ಮ ಮಾತಾಜಿ. ಅದು ಪಚಂತಿ ಪಚಂತಿ ಅಂತ ಹೇಳಿ. ಪಚಂತಿ ಆತ್ಮ ಕಾರಣಾತ್. ಪಚಂತಿ ಆತ್ಮ ಕಾರಣಾತ್ ಅಥವಾ ಪಚಂತ್ಯಾತ್ಮ ಕಾರಣಾತ್. ಅದು ಸ್ವಲ್ಪ ಹಾಗೆ ಅನುಸ್ವಾರ ಕೊಟ್ಟಿದಾರಲ್ಲ, ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾವು ಕೂಡ ಓದುವಾಗ ಫಸ್ಟ್ ಅದು ನಮ್ಗೆ ಬೇರೆ ತರ ಬರೆದ್ರೆ ಗೊತ್ತಾಗುತ್ತೆ. ಅಂದ್ರೆ ಹೇಗೆ ಬರೀತಾರೆ ಅಂದ್ರೆ ಈಗಾಗ್ಲೇ ಹೇಳಿದ್ವಲ್ಲ ನಿನ್ನೆ,
ನಕ್ಕೆ ತ ಒತ್ತು ಯ ಒತ್ತು ಬರುತ್ತೆ. ಪಚಂತ್ಯ ಹಾಗೆ ಇಲ್ಲಿ ಕೊಟ್ಟಾಗ ಸ್ವಲ್ಪ ಆತರ ಆಗುತ್ತೆ. ಪಚಂತ್ಯಾತ್ಮ ಕಾರಣಾತ್ ಅಥವಾ ಪಚಂತಿ ಆತ್ಮ ಕಾರಣಾತ್. ಎಲ್ರು ಅಲ್ಲೇ ತಪ್ತಾ ಇದ್ದೀರಾ ಎಲ್ರು. ಕಂಟಿನ್ಯೂ ಮಾಡಿ. ಓದ್ತೀನಿ ಮಾತಾಜಿ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಧನ್ಯವಾದಗಳು ವೆರಿ ಹರೇ ಹರೇ ಕೃಷ್ಣ. ಶ್ಲೋಕ 13. ಯಜ್ಞಶಿಷ್ಟಾಶೀನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಜಂತೆ ತೇ ಭುಂಜತೆ ಭುಂಜತೆ ತೇ ತ್ವಘಂ ಪಾಪಃ. ಸಾರಿ ಮಾತಾಜಿ. ತ್ವಘಂ ಪಾಪಃ. ತ್ವಘಂ ಒಂದೊಂದು ಅಕ್ಷರ ಓದಿ. ಪಾಪಃ ತ್ವಘಂ ಪಾಪಃ ಯೇ ಪಂಚಾತ್ಮ ಕಾರಣಾತ್ ಪಚಂತ್ಯ ಪಚಂತ್ಯಾತ್ಮ ಕಾರಣಾತ್. ಪಚಂತಿ ಆತ್ಮ ಕಾರಣಾತ್ ಅಥವಾ ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ ಕಾರಣಾತ್. ಸರಿ ಆಯ್ತು ಮಾತಾಜಿ. ಮಾತಾಜಿ ನಾನು ಓದ್ತೀನಿ. ಓದಿ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ ಕಾರಣಾತ್. ಯೇ ಪಚಂತ್ಯಾತ್ಮ ಕಾರಣಾತ್. ಅದು ಪಾಪಃ ಅಲ್ಲ, ಪಾಪಾಹ. ಪಾಪಃ ಅಂದ್ರೆ ಒಂದೇ ಪಾಪ. ಪಾಪಾಹ ಅಂತಂದ್ರೆ ಬಹಳಷ್ಟು ಪಾಪಗಳು ಅಂತ. ಹಾಗಾಗಿ ಬಹುವಚನ ಇದೆ. ಬಹುವಚನ ಇದ್ದಾಗ ಪಾಪಾಹ. ಭುಂಜತೆ ತೇ ತ್ವಗಂ ಪಾಪಃ ಯೇ ಪಾಪಃ ಅಲ್ಲ, ಪಾಪಾಹ. ಪಾಪಾಹ ಯೇ ಪಚಂತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? ಹಾ ಮಾತಾಜಿ. ಯಾರಾದ್ರೂ ಹೇಳೋರಿದ್ರೆ ಹೇಳಿ, ಯಾರು ಹೇಳಿಲ್ವೋ ಹೇಳ್ಬೋದು. ಯಜ್ಞಶಿಷ್ಟಾಸೀನಂ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಜಂತೆ ವಜಃ ಪಾಪ ಯೇ ಪಂಚತೀತ್ಯ ಆತ್ಮ ಕಾರಣಃ. ನೀವು ಇಲ್ಲಿ ನೋಡಿ, ಇಲ್ಲಿ ನಿಮ್ದು ಸ್ವಲ್ಪ ಹಾನು ಬರಲ್ಲ, ಪೂರ್ಣ ಹಾನು ಬರೋದಿಲ್ಲ. ಎಂಡಿಗೆ ಇದು ವಿಸರ್ಗ ಇದೆಯಲ್ಲ, ಸರ್ವ ಕಿಲ್ಬಿಷೈಹಿ. ಹಾಗಾಗಿ ನಾ ಅದಕ್ಕೆ ಹೇಳಲ್ಲ, ಸ್ವಲ್ಪ ಹೇಳಿ ಅಂತ ಹೇಳೋದಿಲ್ಲ. ಅದಕ್ಕೆ ಎಲ್ರು ಏನ್ ಮಾಡ್ಬಿಡ್ತಾರೆ, ಹಾಗೆ ಉಚ್ಚಾರಣೆ ಮಾಡ್ಬಿಡ್ತಾರೆ. ಸರ್ವ ಕಿಲ್ಬಿಷೈಹಿ. ಹ ವಿಸರ್ಗ ಇದೆ ಅಂತ ಅದ್ ಗೊತ್ತಾಗ್ಬೇಕು. ತ್ವಗಂ ಪಾಪಾಹ. ಪಾ ಆ ಇರೋದ್ರಿಂದ, ಪಕ್ಕೆ ಆ ಕೂಡಿರೋದ್ರಿಂದ ಹ ಕೂಡ, ಅದು ವಿಸರ್ಗ ಕೂಡ ಹಾಗೆ ಉಚ್ಚಾರಣೆ ಆಗುತ್ತೆ. ಹಕ್ಕೆ ಆ ಬರುತ್ತೆ, ಪಕ್ಕೆ ಆ ಇದ್ದ ಹಾಗೆ ಹಕ್ಕೆ ಆ ಬರುತ್ತೆ. ಪಾಪಾಹ. ಪಾಪಾಹ ಭುಜಂತೆ ಪಾಪಃ ಯೇ ಪಚಂತಿ ಆತ್ಮ ಕಾರಣಾತ್. ಪಚಂತ್ಯಾತ್ಮ ಪಚಂತಿ ಆತ್ಮ ಕಾರಣಾತ್. ಮತ್ತೆ ಯಾರಾದ್ರೂ ಹೇಳೋರಿದ್ರೆ, ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಮೀಟಿಂಗ್ ಅನ್ನ ಏನ್ ಮಾಡೋಣ. ಮತ್ತೆ ಯಾರು ಹೇಳ್ತೀರಾ? ಇನ್ನೊಂದ್ಸಲ ಹೇಳ ಮಾತಾಜಿ. ಹೇಳಿ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಜಂತೆ ತೇ ತ್ವಗಂ ಪಾಪಃ ಯೇ ಪಚಂತ್ಯಾತ್ಮ ಕಾರಣಾತ್. ಪಾಪಾಹ. ಪಾಪಾಹ. ಹರೇ ಕೃಷ್ಣ ಮಾತಾಜಿ. ಸರಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಪಾಪಾಹ. ಹೇಳಿ ವಸಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಇವತ್ತು ಜಾಯಿನ್ ಆಗಿ, ನನ್ಗೆ ಗೊತ್ತಿರ್ಲಿಲ್ಲ, ಇವತ್ತಿಂದ ಸೇರ್ತೇನೆ ನಾನು. ಇದು ನಡೆದಿದೆ ನೋಡಿ, ಇದು ಹಾಕಿದೆ ನೋಡಿ ಮಾತಾಜಿ, ವಾಟ್ಸಪ್ ಲಿಂಕ್ ಗ್ರೂಪ್ ಅಲ್ಲಿ ಇದೆ ನೋಡಿ, ಅದಕ್ಕೆ ಜಾಯಿನ್ ಆಗಿ. ಆಯ್ತಾಯ್ತು, ಕಳ್ಸಿದೀನಿ ನೋಡಿ. ಅದು ಮತ್ತೀಗ ಮೀಟಿಂಗ್ ಎಂಡ್ ಆದ್ರೆ ಹೋಗುತ್ತೆ ಅದು, ನೀವು ಜಾಯಿನ್ ಆಗಿ. ಯಾವ್ದ್ರಲ್ಲಿ? ಸರಿ, ಕೆಳಗಿದೆ ನೋಡಿ, ಹೋಗಿ ಚಾಟ್ ಬಾಕ್ಸ್ ಹೋಗಿ, ಚಾಟ್ ಅಂತ ಬರ್ತಿದೆ ನೋಡಿ, ಅಲ್ಲಿ ಹೋಗಿ. ಅಲ್ಲಿ ಹೋದ್ಮೇಲೆ ಫಸ್ಟ್ ಈಗ ರೀಸೆಂಟ್ ಇದೆ ನೋಡಿ, ಭಗವದ್ಗೀತೆ ಶ್ಲೋಕ ಕಲಿಯುವ ತರಗತಿಯ ವಾಟ್ಸ್ಆಪ್ ಲಿಂಕ್ ಅಂತ. ಕ್ಲಿಕ್ ಮಾಡಿ ಅದ್ರ ಮೇಲೆ. ಮಾಡಿದ್ರ ಜಾಯಿನ್ ಅಂತ ಬರುತ್ತೆ ನೋಡಿ, ಕ್ಲಿಕ್ ಮಾಡಿ.
ಜಾಯಿನ್ ಬರ್ಲಿಲ್ಲ. ಬರುತ್ತೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಮಾತಾಜಿ. ಅದು ನೀಲಿ ಕಲರ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ? ಅದು ಬಂತೆ. ಮ್ಯೂಟ್ ಆಯ್ತು, ನೀವು ಮ್ಯೂಟ್ ಆದ್ರಿ ನೀವು. ಆಯ್ತಾ? ಜಾಯಿನ್ ಆಯ್ತಾ? ಜಾಯಿನ್ ಆಗ್ಲಿಲ್ಲ. ಆಗ್ಲಿಲ್ವಾ? ಇದು ಅದು ಲಿಂಕಿಗೆಲ್ಲ. ಹೌದು, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕೆಳಗೆ ಇದೆ ನೋಡಿ ಲಿಂಕ್, ನೀಲಿ ಕಲರ್ ಅಲ್ಲಿ ಹಾ ಬಂತು. ಬಂತಾ? ಆಯ್ತರಾ? ಸರಿ. ಥ್ಯಾಂಕ್ ಯು. ಪ್ರಶ್ನೆಗಳಿಲ್ವಾ ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಮೀಟಿಂಗ್ ಎಂಡ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರೂ ಮಾತಾಜಿ ಹರೇ ಪ್ರಭುಜಿಗಳಿಗೆ. ಕೃಷ್ಣ ಮಾತಾಜಿ, ಧನ್ಯವಾದಗಳು.